ಆತ್ಮೀಯ ವೀಕ್ಷಕರೇ, ಇದು ಸ್ಪಂದನ ವಾಹಿನಿಯ ವಿಶೇಷ ಸರಣಿ ಕಾರ್ಯಕ್ರಮ ಹಾಗೂ ಗೀತಾಂಜಲಿ ಸಿಲ್ಕ್ಸ್ ಪ್ರಾಯೋಜಿತ ನಮ್ಮೂರ ಜಣಿ ವಿಶೇಷ ಕಾರ್ಯಕ್ರಮ. ನಾನು ಕೃತಿ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅವರದ್ದೇ ಆದಂತಹ ವಿಶೇಷವಾದ ಸಾಮರ್ಥ್ಯ ಇರ್ತದೆ. ಆ ಸಾಮರ್ಥ್ಯ ಬಳಸಿಕೊಂಡು ಅದರಲ್ಲಿ ಸಾಧಿಸುವವರು ಕೆಲವರು ಮಾತ್ರ. ಇಂಥ ಕೆಲವರು ನಮ್ಮೂರಿನವರು ಆಗಿರ್ತಾರೆ, ಆದರೆ ಅದು ನಮಗೆ ಗೊತ್ತಿರೋದಿಲ್ಲ. ಇಂತಹ ನಮ್ಮೂರಿನ ಪ್ರತಿಭೆಗಳನ್ನು, ನಮ್ಮೂರಿನ ಜಾಣಿಯರನ್ನು ಪರಿಚಯಿಸುವಂತಹ ನಮ್ಮ ಕಾರ್ಯಕ್ರಮ ನಮ್ಮೂರ ಜಾಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷ ಅತಿಥಿಯೊಬ್ಬರಿದ್ದಾರೆ, ಮಂಜುಳಾ ಅವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಮಂಜುಳಾ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ಥ್ಯಾಂಕ್ ಯು. ಒಂದು ಕಲಾವಿದೆಯಾಗಿ ಬೇರೆ ಬೇರೆ ಪಾತ್ರಗಳನ್ನು ಮಾಡ್ತೀರಿ. ಒಂದು ದಿನ ಟೀಚರ್ ಆಗಿದ್ದರೆ ಮತ್ತೊಂದು ದಿನ ಡಾಕ್ಟರ್ ಆಗಬಹುದು, ಮತ್ತೊಂದು ದಿನ ಮೀನು ಮಾರುವವರಾಗಿರ್ಬೋದು. ಆ ರೀತಿ ವಿವಿಧ ಒಂದು ಪಾತ್ರಗಳನ್ನು ಮಾಡ್ತೀರಾ. ಎಲ್ಲರಲ್ಲೂ ಒಂದು ಪ್ರಶ್ನೆ ಬರ್ತಾರೆ, ನಿಜವಾಗಿ ಅವರು ಏನು ಮಾಡಿದ್ದಾರೆ, ಅವರು ಎಲ್ಲಿಯವರು ಅಂತ ಹೇಳಿ. ಎಲ್ಲಿಯವರು, ಏನು ಮಾಡ್ತಿದ್ದೀರಿ? ನಂದು ಮೂಲ ಅಂದರೆ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಕುಂದಾಪುರದ ತೆಕ್ಕಟ್ಟೆ ಗ್ರಾಮದಲ್ಲಿ. ನಮ್ಮದು ಕೃಷಿ ಆಧಾರಿತ ಕುಟುಂಬ. ಮತ್ತು ನಂದು ಪ್ರಾಥಮಿಕ ಶಿಕ್ಷಣ ಎಲ್ಲ ನಮ್ಮೂರಲ್ಲೇ, ತೆಕ್ಕಟ್ಟೆಲ್ಲ. ನಮ್ಮಲ್ಲಿ PU ತನಕ ಇದೆ, ಹಾಗೆ ಅಲ್ಲಿ ತನಕ PU. ಮತ್ತು ನನ್ನ ಡಿಗ್ರಿಯನ್ನು ಅಲ್ಲೇ ಹತ್ತಿರದಲ್ಲೇ ಕೋಟಪಡುಕೆರೆ ಕಾಲೇಜಲ್ಲಿ ಮಾಡಿರ್ತೇನೆ. ಮತ್ತು ನನ್ನ ಡಬಲ್ ಡಿಗ್ರಿನ ಮಾತ್ರ ನಾನಿಲ್ಲಿ ತೆಂಕನಡಿಯೂರು ಉಡುಪಿಯಲ್ಲಿ ಮಾಡಿರ್ತೇನೆ. ಕುಟುಂಬ ಅಂತ ಬಂದಾಗ ನಮ್ಮ ಮನೆಯಲ್ಲಿ ಸಾಧಾರಣ ನನಗೆ ಒಂದು 5 ವರ್ಷದ ತನಕ ನಾನು ತಂದೆ ತಾಯಿ ಜೊತೆಗೆ ಇದ್ದೆ. ಆಮೇಲೆ ನಂತರ ನನ್ನ ತಾಯಿ ಜೊತೆಗೆ ಮಾತ್ರ ಇರುವಂಥದ್ದು. ಮತ್ತು ಇನ್ನೊಂದು ವಿಶೇಷ ಅಂದರೆ ನಾನು ಸಹ ಒಬ್ಬಳೆ ಮಗಳು, ಅಂದರೆ ಅಣ್ಣ ತಂಗಿ ತಮ್ಮ ಯಾರು ಇಲ್ಲ, ಹಾಗೆ ಹೇಳಲಿಕ್ಕಿಲ್ಲ, ಆಪ್ಷನ್ ಇಲ್ಲ, ಒಬ್ಬಳೆ ಅಲ್ಲ. ಹಾಗೆ ಅದರಲ್ಲಿ ಪಕ್ಕದಲ್ಲಿ ನಂದು ದೊಡ್ಡಮ್ಮನವರು, ಅವ್ರದ್ದು ಮಕ್ಕಳೆಲ್ಲ ಅಂದರೆ ಕಸಿನ್ಸ್ನವರಿದ್ದು. ಹಾಗಾಗಿ ಒಂಥರ ಒಬ್ಬಳೆ ಅನ್ನಿಸ್ಲಿಲ್ಲ, ಕಸಿನ್ಸ್ನವ್ರ ಜೊತೆಗೆ ಬೆಳೆದಿರುವಂಥದ್ದು. ಇದು ನನ್ನ ಒಂದು ಪರಿಚಯ, ನಿಜವಾದ ಪರಿಚಯ ಇರುವಂತದ್ದು. ಯಾಕಂದ್ರೆ ಎಲ್ಲರೂ ಕೂಡ ಬೇರೆ ಬೇರೆ ಪಾತ್ರಗಳಲ್ಲಿ ನೋಡಿದ್ದಾರೆ, ಆದ್ರೆ ನಿಜವಾಗಿ ಹೆಸರು ಗೊತ್ತಿರುವುದಿಲ್ಲ. ಕೆಲವು ಪಾತ್ರದಲ್ಲಿರುವಂತಹ ಹೆಸರನ್ನ ಹೇಳಿ ಕರೀತಾರೆ. ಮತ್ತೊಂದು ನಿಮ್ಮಲ್ಲಿ ವಿಶೇಷ ಏನಂದ್ರೆ, ಮಾಸ್ಟರ್ಸ್ ಡಿಗ್ರಿ ಕಲಿಯುವವರಿಗೆ ಲೆಕ್ಚರ್. ನೀವು ಕವಿತೆಯನ್ನ ಬರಿತಾ ಇದ್ರಿ, ಸಡನ್ ಡ್ರಾಮಾಕ್ಕೆ ಟರ್ನ್ ಆದ್ರಿ, ಅಂದ್ರೆ ನಾಟಕ ಕಲಾವಿದೆಯಾಗಿ ಬಂದ್ರಿ. ಯಾವ ರೀತಿ ಒಂದು ಆಕರ್ಷಣೆ ಬಂತು ಕಲಾವಿದೆ ಆಗ್ಬೇಕು ಅನ್ನೋದು? ಯಾವ ರೀತಿ ಬಂದ್ರಿ ಕಲಾವಿದೆಯಾಗಿ? ನನಗೆ ಸಹ ಒಮ್ಮೊಮ್ಮೆ ಅನಿಸ್ತದೆ, ನಾನು ಹೇಗೆ ಆ್ಯಕ್ಟಿಂಗಿಗೆ ಬಂದೆ ಅಂತ ಸೆಲ್ಫ್ ಕ್ವಶನ್ ಖಂಡಿತ ಬರುತ್ತೆ. ಕಾರಣ ಅಂದರೆ ನೀವು ಹೇಳಿದ ಹಾಗೆ ನಾವು ಸಣ್ಣ ಪುಟ್ಟ ಬರೆಯುವಂಥದ್ದು. ನಿಮಗೆ ಸಾಧಾರಣ ಹೇಳಿದ ಹೆಚ್ಚಿನವರು ಹೇಳ್ತಾರೆ, ಲಾಕ್ಡೌನ್ 2020 ಆ ಟೈಮಲ್ಲಿ ನಾನು ಶಿಕ್ಷಕಿಯಾಗಿ ಅಂದರೆ ಉಪನ್ಯಾಸಕಿಯಾಗಿ ಇದ್ದೆ. ಆದರೆ ಆ ಟೈಮಲ್ಲಿ ಲಾಕ್ಡೌನ್ ಬಂದಾಗ ನಮಗೆ ಸಡನ್ ಬ್ರೇಕ್ ಸಿಕ್ತು, ಯಾಕಂತ ಹೇಳಿದ್ರೆ ಕಾಲೇಜಸ್ ಎಲ್ಲ ಇರಲಿಲ್ಲ. ಸೊ ನಮಗೆ ಒಂದು ಬಿಡುವು ಸಿಕ್ತು. ಹಾಗೆ ನಾನು ಸಣ್ಣ ಪುಟ್ಟದ್ದು ಬರೆಯೋದು ಅಭ್ಯಾಸ ಮಾಡಿಕೊಂಡು ಆ ಥರ ಬರಲಿಕ್ಕೆ ಬಂದದ್ದು. ಆದರೆ ಬರೆಯೋದ್ರಿಂದ ಇದು ಆ್ಯಕ್ಟಿಂಗ್ ಫೀಲ್ಡ್ಗೆ ನಾನು ಹೇಗೆ ಹೋದೆ ಅಂತ ನನಗೆ ಸಹ ಕ್ವಶನ್. ಬಟ್ ಅಲ್ಲಿ ಒಂದು ನಡುವಲ್ಲಿ ಎಂತ ಆಗ್ತದಂದರೆ, ನಾನು ಮಧ್ಯದಲ್ಲಿ ಹರಟೆ ಕಾರ್ಯಕ್ರಮ ಮಾಡ್ತಾ ಇದ್ದೆ. ಸೊ ನಮ್ಮ ಕೋಟದಲ್ಲಿ ನರೇಂದ್ರ ಕುಮಾರ್ ಕೋಟ ಅವರ ನೇತೃತ್ವದಲ್ಲಿ ಒಂದು ಗಂಜಲ್ ಹರಟೆ ಅಂತ ತಂಡ ಇತ್ತು. ಅದರಲ್ಲಿ ನಾನು ಮುಂಚೆ ನನ್ನನ್ನು ಒಬ್ಬರು ಮೆಂಬರ್ ಆಗಿ ತಗೊಂಡಿದ್ರು. ಆ ಹರಟೆ ಮಾಡ್ತಾ ಇರುವಾಗ ಆ ಹರಟೆ ಕಾನ್ಸೆಪ್ಟ್ ನಂತರ ದಿನಗಳಲ್ಲಿ ಅದೇನೋ ನನಗೆ ಅಲ್ಲಿಂದನೇ ಅದನ್ನು ಏನೋ ಆ್ಯಕ್ಟಿಂಗಿಗೆ ಬರ್ಬೋದು ಅನ್ನೋ ಒಂದು ರೀತಿಯಲ್ಲಿ ಆ ರೀತಿ ಬಂದೆ. ನಾನು ನಿಜವಾಗ್ಲೂ ಬಂದದ್ದು ಹರಟೆಯಿಂದ ನಟನೆಗೆ ಬಂದದ್ದು. ಬಟ್ ಅದು ನನ್ನ ಪ್ರಕಾರ ಅದು ನಾನಾಗಿ ಅನ್ಕೊಂಡು ಬಂದದ್ದಲ್ಲ, ಅದಾಗಿ ಅವಕಾಶ ಬಂದದ್ದು. ಎಲ್ರಿಗೂ ಗೊತ್ತಿದೆ, ನಮ್ಮ ಒಂದು ಮಂಜುಳಾ ಅವರನ್ನ ನಾವು ನಾಟಕದಲ್ಲಿ ನೋಡಿದ್ದೇವೆ. ಕೆಲವೊಂದು ಈಗಂತೂ ವಿಶೇಷವಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಲ್ಲಿ ನೋಡ್ತಾ ಇದ್ದೇವೆ. ಮೊನ್ನೆ ಒಂದು ವಿಡಿಯೋ ಒಂದು ವೈರಲ್ ಆಯಿತು, ಬಹಳಷ್ಟು ನಾನು ನೋಡಿದ್ದೇನೆ. ಅದು ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಗಳಲ್ಲಿ ಬಂದಿತ್ತು ಕೂಡ. ಆದ್ರೆ ನೀವೊಬ್ರು ಕವಿ, ಸಾಹಿತ್ಯ ಅನ್ನೋದು ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ. ನೀವು ಎಷ್ಟನೇ ತರಗತಿಯಲ್ಲಿ ಕವಿತೆಗಳನ್ನ ಬರಿತಾ ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ? ಸಾಧಾರಣ ನಂಗೆ ಗೊತ್ತಿರುವ ಹಾಗೆ, ನಂಗೆ ಈಗ ನಿಮ್ಗೆ ಗೊತ್ತಿರ್ಬೋದು, ಪ್ರೈಮರಿ ಶಾಲೆಯಲ್ಲಿ ಪ್ರಬಂಧ ಎಲ್ಲ ಬರಲಿಕ್ಕೆ ಕೊಡ್ತಾರೆ. ನನಗೆ ಅದು ನಾನು ಸಲೀಸಾಗಿ ಬರಿತಾ ಇದ್ದೆ. ಅಂದರೆ ಹೊಸ ಪದಗಳೆಲ್ಲ ನನಗೆ ಆಗ ಸಿಗ್ತಾ ಇತ್ತು. ಆಗ ನನಗೆ ಅನಿಸಿದ್ದು, ನನಗೆ ಬರೆಯೋ ಒಂದು ಆಸಕ್ತಿ ಉಂಟಂತ ಮಾತ್ರ ಗೊತ್ತು. ಮತ್ತು ಸ್ವಲ್ಪ ನಮ್ಮನ್ನು ನಾವೇ ಹೊಗಳ್ಕೊಳ್ಳೋದಲ್ಲ, ಆದರೂ ಸ್ವಲ್ಪ ಓದೋದ್ರಲ್ಲಿ ಪರವಾಗಿಲ್ಲ. ಹಾಗಾಗಿ ನನಗೆ ಈ ಬರವಣಿಗೆಯನ್ನು ಇನ್ನು ಸ್ವಲ್ಪ ಸುಲಭನ ಅನಿಸ್ಲಿಕ್ಕೆ ಸ್ಟಾರ್ಟ್. ಯಾಕಂದರೆ ಓದಿದ ಅರ್ಥ ಆಗ್ತಿತ್ತು, ಬೇರೆ ವಿಷಯಗಳನ್ನ ಬೇಗ ಗ್ರಹಿಸ್ಕೊಳ್ತಿದ್ದೆ. ಹಾಗೆ ಇದೆ ಆರಂಭದಲ್ಲಿ ಹಾಗೆ ಪ್ರಬಂಧ, ಭಾಷಣಗಳನ್ನ ಬರೆಯುವಂಥದ್ದು ಅದೇ ಥರ ಇತ್ತು. ಪದವಿ ಬಂದ ನಂತರ ಸ್ವಲ್ಪ ಲೇಖನ ಟ್ರೈ ಮಾಡಿದೆ ನಾನು ಡಿಗ್ರಿ ಸ್ಟೂಡೆಂಟ್ ಇದ್ದಾಗ. ಅದು ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ. ಅದೇ ಹಾಗೆ ಬರಿತಾ ನಾನು ಇಲ್ಲಿ ಸಹ ಪಬ್ಲಿಷ್ ಮಾಡಿರಲಿಲ್ಲ. ಡಿಗ್ರಿ ಲೆವೆಲ್ ನಂತರ ಒಂದೆರಡು ನಮ್ಮ ಕಾಲೇಜ್ ಮ್ಯಾಗಝಿನಲ್ಲೆಲ್ಲ ಕೊಟ್ಟೆ. ಹಾಗೆ ಮತ್ತೆ ಪುನಃ ನನ್ನ ಬರವಣಿಗೆ ಕಂಪ್ಲೀಟ್ ನಾನು ಬರಿಬಹುದು ಅಥವಾ ನನ್ನೊಳಗೊಬ್ಬರು ಒಂದು ಬರೆಯುವ ಸ್ಕಿಲ್ ಇದೆ ಅನ್ನೋದು ನನಗೆ ಗೊತ್ತದ್ದು ಲಾಕ್ಡೌನಲ್ಲಿ
ಕನ್ನಡದಲ್ಲಿ ಸಾಕಷ್ಟು ಬರ್ಲಿಕ್ಕೆ ಪ್ರಯತ್ನ ಪಟ್ಟೆ. ಗ್ರೂಪ್ಗಳಿತ್ತು ಆಗ, ಖಂಡಿತ. WhatsApp ಗ್ರೂಪ್ಗಳಿತ್ತು. ಅದಕ್ಕೆ ಮೂಲ ಕಾರಣ ಕೆಲವೊಂದು ವಾಟ್ಸಪ್ ಬಳಗ, ಮತ್ತೆ ನಮ್ಮ ಅಕ್ಕಪಕ್ಕದಲ್ಲೂ ಸಾಹಿತ್ಯ ವೇದಿಕೆ. ಮೇನ್ ಆಗಿ ನಾನು ಈ ಸಾಹಿತ್ಯ ಬರವಣಿಗೆನ ಬಂದುವಾಗ ನೀವು ಹೇಳಿದ್ರಿ, ನೀವು ಕವನ ಬರೀತೀರಾ ಅಥವಾ ನೀವೇನೋ ಕತೆ ಬರೀತೀರಾ ಅಥವಾ ನೀವು ಕಾರ್ಯಕ್ರಮ ಕೊಡ್ತೀರಾ ಅಂತ. ಅದಕ್ಕೆ ನಾನು ಮೇನ್ 2 ವಿಚಾರ ಹೇಳಬಲ್ಲೆ. ಒಂದು, ನಮ್ಮಲ್ಲಿರುವ ಸಾಹಿತ್ಯ, ಕನ್ನಡ ಸಾಹಿತ್ಯ ಪರಿಷತ್ನ ಕೆಲವೊಂದು ವೇದಿಕೆ ನನಗೆ ಕೋಟದಲ್ಲಿ ಕಾರಂತ ಥೀಮ್ ಪಾರ್ಕ್ನಲ್ಲಿ ಸಿಕ್ಕ ಅವಕಾಶ ಇರ್ಬೋದು, ಮತ್ತು ಉಡುಪಿಯಲ್ಲಿ ಒಂದು ಕನ್ನಡ ತುಳು ಸಾಹಿತ್ಯ ವೇದಿಕೆ ಅಂತ ಒಂದು ವಾಟ್ಸಪ್ ಬಳಗ ಇದೆ, ಅವರಿರ್ಬೋದು. ಅದೇ ಥರ ತುಂಬ ಕೆಲವೊಂದು ಬಳಗ ಇದ್ದಾವೆ, ನವಪರ್ವ ಫೌಂಡೇಶನ್ ಅಂತ, ಅದು ಆರಂಭಿಕ ದಿನಗಳಲ್ಲಿ. ಸೊ ಇಂಥ ಬಳಗದಲ್ಲಿ ಬೇರೆಯವರು ಬರೆದು ನೋಡಿ ಕಲಿತು ಹಾಗೆ ಸ್ವಲ್ಪ ಪ್ರಯತ್ನದಲ್ಲಿ ಕ್ರಮೇಣ ನಾನು ಸ್ವತಃ ನನ್ನದೇ ಲೇಖನಗಳನ್ನೆಲ್ಲ ಬರೀಲಿಕ್ಕೆ ಶುರು ಮಾಡಿ. ನೀವು ಯಾವ ವಿಚಾರದ ಬಗ್ಗೆ ತುಂಬಾನೇ ಬರಿತಾ ಇದ್ರಿ, ಮತ್ತೆ ಈಗಲೂ ಕೂಡ ಬರಿತಾ ಇದ್ದೀರಾ? ಇಲ್ಲ, ಇತ್ತೀಚೆಗೆ ಎಂತ ಆಗಿದೆ, ನೀವು ಹೇಳಿದ ಹಾಗೆ ಸಾಧಾರಣ ನನಗೆ, ನಾನು ಹೇಳೋದು ನನಗೆ ನಟನೆ ಬಗ್ಗೆ ಅಂತ ಸಹ ಗೊತ್ತಿರಲಿಲ್ಲ. ಈಗ ನಾವೀಗ ಕುಂದಾಪುರ ಕನ್ನಡ ಕಾಮಿಡಿ ಶೋಗಳನ್ನ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಮ್ಮ ತಂಡದಲ್ಲೂ ಸಹ ಕಲಾವಿದರು ನಾನು ತುಂಬ ಕಲ್ತಿರೋದು. ಮೇಯ್ನಾಗಿ ನೀವೀಗ ಸಹ ಹೇಳಿದ್ರಿ ಸೋಷಿಯಲ್ ಮೀಡಿಯಾದ ನಿಮ್ಮ ವಿಡಿಯೋ ವೈರಲ್ ಆಯಿತು ಅಂತ. ಆ ವಿಚಾರಕ್ಕೆ ಬಂದಾಗ ಸತ್ಯ ಹೇಳಬೇಕಂದ್ರೆ ನನಗೆ ಕ್ಯಾರೆಕ್ಟರ್ನ ಹೇಗೆ ಮಾಡ್ಬೋದು, ಯಾವ ರೀತಿ ತಗೊಳ್ಬೇಕು, ಯಾಕಂದ್ರೆ ನಮಗೆ ಆ ಒಂದು ನಟನೆ ಬ್ಯಾಕ್ಗ್ರೌಂಡ್ ಇಲ್ಲ ಅಥವಾ ಅದ್ರ ತರಬೇತಿ ಇಲ್ಲ. ಸೊ ಆ ವಿಚಾರದಲ್ಲಿ ನನಗೆ ದೀಕ್ಷಾ ಸಂಭ್ರಮ ಅವರವರು ಮತ್ತು ಲಿಖಿತ ಶೆಟ್ಟಿ ಬೂದಾಡಿ, ಸೊ ಇವರೆರಡು ಜನ ಒಂದಿಷ್ಟು ಫೀಡ್ಬ್ಯಾಕ್ ಕೊಡ್ತಾರೆ, ನೀನು ಹಾಗೆ ಮಾಡ್ಬೋದು ಹೀಗೆ ಮಾಡ್ಬೋದು ಅಂತ. ಸೊ ಆ ರೀತಿಯಾಗಿ ನಾನು ಈಗ ಕಲಿತ ನೀವು ಹೇಳಿದಾಗೆ ಒಂದು 4 ಜನ ಗುರುತಿಸುವಷ್ಟು ಒಂದು ನಟನೆ ಮಾಡ್ಬೋದು ಅನ್ನೋ ಸಾಮರ್ಥ್ಯ ನನಗೆ ಬಂದಿದೆ. ಹಾಗೆ ಅದೇ ಈ ಸಾಹಿತ್ಯ ಬರವಣಿಗೆ ಇದೆಲ್ಲದರಲ್ಲಿ ಇದ್ದವಳು ಸಡನ್ ನಾನೊಂದು ಈ ಫೀಲ್ಡ್ಗೆ ಬಂದಾಗ ನನಗೆ ಸಡನ್ ಆ ಫೀಲ್ಡ್ಗೆ ಸ್ವಲ್ಪ ಬ್ರೇಕ್ ಆಯಿತು. ಹಾಗಾಗಿ ನನಗೆ ಸಂಪೂರ್ಣ ಹೇಳೋದಾದ್ರೆ ನನ್ನದು ಬರವಣಿಗೆ 90% ನಿತ್ಯ ಹೋಗಿದೆ. ಗ್ರೂಪ್ಗಳಲ್ಲೆಲ್ಲ ಇದ್ದೀರಾ? ನಾನು ಇದ್ದೇನೆ, ಆದರೆ ಒಬ್ಳು ಸಕ್ರಿಯ ಮೆಂಬರ್ ಆಗಿ ಅಷ್ಟೇ. ಈಗ ಸಹ ನಾನು ಹೋದ್ರೆ ಯಾವುದಾದ್ರೂ ಕವಿಗೋಷ್ಠಿ ಅಥವಾ ಕಾರ್ಯಕ್ರಮಗಳಿದ್ರೆ ನಿರೂಪಕಳಾಗಿ ಹೋಗ್ತಾ ಇದ್ದೇನೆ ಬಿಟ್ರೆ ಕಾರ್ಯಕ್ರಮ ನಾನೇ ಒಂದು ಸ್ಪರ್ಧಾಳುವಾಗಿ ಅಥವಾ ನಾನೇ ಒಬ್ಳು ವಾಚಕಿಯಾಗಿ ಹೋಗುದು ಸ್ವಲ್ಪ ಕಮ್ಮಿ ಆಗಿದೆ. ಹಾಗೆ ಆಗಿದೆ, ಯಾಕಂದ್ರೆ ಬರವಣಿಗೆ ಸ್ವಲ್ಪ ನನ್ನದು ಸ್ಥಗಿತ ಆಗಿದೆ. ಮಂಜುಳಾ ಅವರು ಹೆಸರು ಹೇಳಿದ ತಕ್ಷಣ ನಿರೂಪಣೆ ಮಾಡ್ತೀರಾ, ವಾಯ್ಸ್ ಓವರ್ಗಳನ್ನು ಕೊಡ್ತೀರಾ ಅಂತ ಹೇಳಿದ್ರು. ಅದ್ರ ಜೊತೆಗೆ ಕತೆ ಕವನಗಳನ್ನು ಬರಿತೀರಾ, ಎಲ್ಲದರಲ್ಲೂ ಇದ್ದೀರಾ. ಆದರೆ ನಿಮಗೆ ಹೆಚ್ಚು ಹೆಸರು ತಂದು ಕೊಟ್ಟದ್ದು ಕಲಾವಿದೆಯಾಗಿ. ಖಂಡಿತ. ಏನು ಅದು ಕೂಡ ಅಚಾನಕ್ಕಾಗಿ ಬಂದಿದ್ದೀರಾ ಅಂತ ಹೇಳಿದ್ರಿ. ಮತ್ತೊಂದು ವಿಶೇಷ ಅಂದರೆ ನೀವು ಮಾಸ್ಟರ್ ಇನ್ ಸೋಷಿಯಲ್ ವರ್ಕಿಂಗಲ್ಲಿ ಮಾಸ್ಟರ್ಸ್ ಮಾಡಿದ್ದೀರಾ. ಒಂದು ಶಿಕ್ಷಕಿಯಾಗಿದ್ದುಕೊಂಡು ಇಷ್ಟೆಲ್ಲ ಮಾಡ್ತೀರಲ್ವಾ, ಹೇಗೆ ಸಾಧ್ಯ ನಿಮಗೆ? ನನ್ನದು ನಿಮಗೆ ಬಾಲ್ಯ ಹೇಳುವಾಗ ನಾನು ಹೇಳಿದೆ, ನಮ್ಮ ಕುಟುಂಬದಲ್ಲಿ ಯಾರು ಈ ಥರ ಕಲೆ ಬ್ಯಾಕ್ಗ್ರೌಂಡ್ ಆ ಥರದ್ದು ಯಾರು ಸಹ ಇಲ್ಲ. ಮತ್ತು ನಾನು ಸ್ವಭಾವದ ಹುಟ್ಟಿನಿಂದ ಹೇಗೆ ಅಂದರೆ ತುಂಬ ಭಯ ಸ್ವಭಾವ, ಸ್ಟೇಜ್ ಹತ್ತಿರಲಿಲ್ಲ, ಯಾರ ಜೊತೆ ಮಾತಾಡ್ತಿರ್ಲಿಲ್ಲ, 4 ಜನ ಸೇರಿದರೆ ಭಯ, ತುಂಬ ನರ್ವಸ್ ಸ್ಟೂಡೆಂಟ್. ನಾನು ಡಿಗ್ರಿಯಲ್ಲಿ ಎಂತ ಮಾಡಿದೆ, ನಾನು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದವಳು. ನಾನು ಆರ್ಟ್ಸಲ್ಲೇ MA ಮಾಡಬೇಕು, MA ಸೋಷಿಯಾಲಜಿ ಲೆಕ್ಚರರ್ ಆಗಬೇಕು ಅಂತ ಕನಸಿದ್ದವಳು. ಅಲ್ಲಿ ಎಂತಾಯಿತು, ಪದವಿಗೆ ಬಂದಾಗ ನನ್ನನ್ನು ಅವರು ಸ್ವಲ್ಪ ಇದು ಮೋಟಿವೇಟ್ ಮಾಡಿ ಸೋಷಿಯಲ್ ವರ್ಕ್ ಕೋರ್ಸಿಗೆ, ಬ್ಯಾಚುಲರ್ಸ್ ಸೋಷಿಯಲ್ ವರ್ಕ್ಗೆ BSW ಕೋರ್ಸಿಗೆ ಹಾಕಿದ್ರು. ಆ ಕೋರ್ಸ್ ನನ್ನನ್ನು ತುಂಬ ಬದಲಾವಣೆ ಮಾಡಿದೆ. ಮತ್ತು ನಾನು NSSನ ಸ್ಟೂಡೆಂಟ್ ಆಗಿದ್ದೆ. ಸೊ ನಾನು PU ಇಂದಾನೆ. ಸೊ NSS ಮತ್ತು ನನ್ನ ಬ್ಯಾಚುಲರ್ ಸೋಷಿಯಲ್ ವರ್ಕ್ ಡಿಗ್ರಿ ಉಂಟಲ್ಲ, ಅದು ನನಗೆ ಎಲ್ಲ ಕಲಿಸಿಕೊಟ್ಟಂಥದ್ದು. ಹಾಗೆ ನನ್ನಲ್ಲಿ ಸ್ವಲ್ಪ ಧೈರ್ಯ, ಮಾತಾಡುವ ಕಲೆ ಅಥವಾ ಒಂದು ಸ್ಟೇಜನ್ನ ಹೇಗೆ ನಿರ್ವಹಿಸ್ಬೋದು, ಈ ಸಭಾ ಕಂಪನ ಆ ಥರದ್ದೆಲ್ಲ ವಿಷಯಗಳು ಹೆಚ್ಚು ಕಮ್ಮಿ 80% ನನಗೆ ನಾನು ಪದವಿಗೆ ಬಂದ ನಂತರ ಹೋದದ್ದು. ಅಂದರೆ ನೀವು ಈಗ ಲೆಕ್ಚರ್ ಆಗಿದ್ದೀರಾ, ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಸಬ್ಜೆಕ್ಟಿಗೆ ನೀವು ಟೀಚ್ ಮಾಡ್ತೀರಾ? ನಿಮಗೆ ಗೊತ್ತಿರಬಹುದು, ಒಂದು ಸಾಮಾನ್ಯ ಗೊತ್ತಿರ್ತದೆ, ಸೋಷಿಯಲ್ ವರ್ಕಲ್ಲಿ ನಮ್ಮಲ್ಲಿ ಆಪ್ಷನ್ಸ್ ಇರುತ್ತೆ, 3 ಆಪ್ಷನ್ ಇದೆ PG ಡಿಗ್ರಿಯಲ್ಲಿ. ಹಾಗೆ ನಾನು ತಗೊಂಡದ್ದು ಮೆಡಿಕಲ್ ಆ್ಯಂಡ್ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್. ಸೊ ಅಂದರೆ ಈ ಮನಸ್ಸು, ಮಾನಸಿಕ ಆರೋಗ್ಯ, ನಮ್ಮ ಸೈಕಾಲಜಿಗೆ ಸಂಬಂಧಪಟ್ಟ ವಿಚಾರ ಮತ್ತು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು. ಹಾಗಾಗಿ ನನ್ನದು ಸಬ್ಜೆಕ್ಟ್ ಯಾವುದು ಪರ್ಟಿಕ್ಯುಲರ್ ಕೇಳಿದರೆ ನಾನು ಮೆಡಿಕಲ್ ಆ್ಯಂಡ್ ಸೈಕ್ಯಾಟ್ರಿ ಟೀಚ್ ಮಾಡುವಳು. ಅದ್ರ ಜೊತೆಗೆ ಸೋಷಿಯಲ್ ವರ್ಕ್ನ ಬೇರೆ ಪೇಪರ್ಸ್ನ ಮಾಡ್ತೇನೆ. ಅದ್ರ ಜೊತೆಗೆ ನಿಮ್ಗೆ ಗೊತ್ತಿರ್ಬೋದು, ಸೈಕಾಲಜಿ ಬೇಸಿಕ್ಸ್ ನಮಗೆ ಇರೋದ್ರಿಂದ ನಾನು ಪ್ಯಾರಾಮೆಡಿಕಲ್ ಮಕ್ಕಳಿಗೆ, ಅಲೈಡ್ ಹೆಲ್ತ್ ಸೈನ್ಸ್ ಮಕ್ಕಳಿಗೆ, BSc ನರ್ಸಿಂಗ್ ಮಕ್ಕಳಿಗೆ ಬೇಸಿಕ್ ಸೈಕಾಲಜಿ ಕ್ಲಾಸಸ್ ಮಾಡಿದ್ದೇನೆ. ಅಂದರೆ ನನಗೆ ಗೊತ್ತಿರುವಂಥ ನಾಲೆಜ್ ಮತ್ತು ಬುಕ್ ರೆಫರೆನ್ಸಸ್ ಮಾಡಿದ್ದೇನೆ. ಹಾಗಾದರೆ ಮನುಷ್ಯರನ್ನು ನೋಡಿ ಅರ್ಥ ಮಾಡ್ಕೊಳ್ತೀರಿ ಯಾರು ಯಾವ ರೀತಿ ಅಂತ? ಆ ಥರ ಇಲ್ಲ. ಮತ್ತು ನನ್ನ ವೃತ್ತಿ ಜೀವನ ಈಗ ಹೆಚ್ಚಿನವರು ನಾನು ಉಪನ್ಯಾಸಕ್ಕೆ ಗೊತ್ತಿರುವಂಥದ್ದು, ಬಟ್ ನನ್ನ ವೃತ್ತಿ ಜೀವನ ಆರಂಭವಾದದ್ದೇ ಆಪ್ತ ಸಮಾಲೋಚಕಿಯಾಗಿ. ಕುಂದಾಪುರದಲ್ಲಿ 2017ರಲ್ಲಿ ಶ್ರೀಮತ್ ಆಸ್ಪತ್ರೆ ಅಂತ ಉಂಟು, ಅಲ್ಲಿ ನಾನು ಫಸ್ಟಿಗೆ ಆಪ್ತ ಸಮಾಲೋಚಕಿಯಾಗಿ ಜಾಯ್ನ್ ಆದದ್ದು. ಹಾಗಾಗಿ ಆಪ್ತ ಸಮಾಲೋಚನೆ ಕೌನ್ಸಿಲಿಂಗ್ ಪೋಸ್ಟಿಂದ ನಾನು ಕ್ರಮೇಣ ಶಿಕ್ಷಕಿಯಾಗಿ ಬದಲಾದದ್ದು. ಓಕೆ, ಉಪನ್ಯಾಸಕಿ ಆಗೋದಕ್ಕಿಂತ ಮುಂಚೆ ಆಪ್ತ ಸಮಾಲೋಚಕಿಯಾಗಿ ಮಾನಸಿಕ ಆರೋಗ್ಯ ಸಮಸ್ಯೆ ಸಂಬಂಧಪಟ್ಟ ಒಂದು ಈ ಮಾನಸಿಕ ರೋಗಿಗಳು ಬಂದ ಕ್ಷಣ ಬೇರೆ ಬೇರೆ ವಿಚಾರಗಳಲ್ಲಿ ತಲೆಗೆ ತಗೊಂಡಿರ್ತಾರೆ. ಯಾಕಂದ್ರೆ ನನ್ನೊಂದು ಅಕ್ಕ ಒಂದು
ಏನು ನರ್ಸಿಂಗ್ ವಿದ್ಯಾರ್ಥಿಯಾಗಿ ಅವಳು ಹೇಳ್ತಾ ಇದ್ರು, ಒಬ್ಬ ಹುಡುಗ ಅಂತೆ ದರ್ಶನ ಅಭಿಮಾನಿಯಾಗಿ ಹುಚ್ಚಾಗಿರ್ತಾರೆ ಅನ್ನೋದು ಹೇಳಿದ್ರು. ಸೊ ನೀವು ಯಾವ ರೀತಿಯಾದಂತಹ ಪೇಷಂಟ್ಗಳನ್ನ ಒಂದು ಇದು ಮಾಡಿದ್ರೆ? ಅಂದರೆ ಈಗ ನಮ್ಮ ಸೈಕಿಯಾಟ್ರಿ ಫೀಲ್ಡಲ್ಲಿ ಸಹ ಕೆಲವೊಂದು ಹಾಸ್ಪಿಟಲ್ ಮೇಲೆ ಡಿಪಾರ್ಟ್ಮೆಂಟ್ಸ್ಗಳಿರ್ಬೋದು ಅಥವಾ ಸ್ಪೆಷಲ್ ಅದರಲ್ಲಿ ಇರುವಂಥ ಕೆಲವೊಂದು ಸ್ಪೆಷಲೈಸೇಷನ್ಸ್ಗಳು. ಬಟ್ ನಮ್ಮದು ಜನರಲ್ ಹಾಸ್ಪಿಟಲ್ ಆದ್ದರಿಂದ ನಮ್ಮಲ್ಲಿ ಚೈಲ್ಡ್ ಸಂಬಂಧಪಟ್ಟ ಕೇಸು ನೋಡ್ತೀವಿ, ಓಲ್ಡ್ ಏಜ್ ಪ್ರಾಬ್ಲಮ್ಮು ನೋಡ್ತಾ ಇದ್ವಿ, ಮತ್ತು ಎಡಿಕ್ಷನ್ಸ್ ಸಂಬಂಧಪಟ್ಟದ್ದು ಈ ಡ್ರಿಂಕ್ಸ್, ಸ್ಮೋಕರ್ಸ್ ಇರ್ಬೋದು ಅಥವಾ ಇದು ಡ್ರಗ್ ಅಬ್ಯೂಸಸ್. ಸೊ ಈ ಥರ ಬೇರೆ ಬೇರೆ ಕ್ಯಾಟಗರೀಸ್ ಆಫ್ ಪೇಷಂಟ್ ಎಲ್ಲರೂ ನಾವು ನಮ್ಮಲ್ಲಿ ಜನರಲ್ ಆಗಿ ಟ್ರೀಟ್ಮೆಂಟ್ ಸಿಗ್ತಾ ಇರೋದ್ರಿಂದ ನಾನು ಆ ಎಲ್ಲ ಸಂಬಂಧಪಟ್ಟ ಚಿಕ್ಕ ಮಕ್ಕಳಿಂದ ಹಿಡಿದು ಒಬ್ಬ ಮದ್ಯವ್ಯಸನಿಯಿಂದ ಹಿಡಿದು ಈ ಮ್ಯಾರಿಟಲ್ ಪ್ರಾಬ್ಲಮ್ಸ್, ಕೌಟುಂಬಿಕ ಸಮಸ್ಯೆ ಅಂತ ಕೇಸಸ್ಗಳು, ಮತ್ತೆ ಜೊತೆಗೆ ಓಲ್ಡ್ ಏಜ್ ಪ್ರಾಬ್ಲಮ್ಸಲ್ಲಿ ಬರುವಂಥ ಕೆಲವೊಂದು ಪೇಷಂಟ್ಗಳನ್ನ, ಹಾಗಾಗಿ ಸ್ವಲ್ಪ ವಿಭಿನ್ನ ಥರದ ನೋಡಿದೆ. ಅಲ್ಲಿ ನನಗೆ ಮೇಯ್ನ್ ಆಗಿ ಸಪೋರ್ಟಿವ್ ಅಂತ ಇದ್ದದಂದರೆ ಹೇಳಲೇಬೇಕು, ಅಲ್ಲಿ ಕೌನ್ಸಿಲರ್ ಇವಾಗಲೂ ಇದ್ದಾರೆ, ಜಾನ್ವಿ ಮ್ಯಾಮ್ ಅಂತ. ಅವರು ನಾನು ಸ್ಟೂಡೆಂಟ್ ಇದ್ದಾಗ ಅವರಲ್ಲಿ ಟ್ರೈನ್ ಅಪ್ ಆಗಿದ್ದೆ. ನಂತರ ನಾನು ಅಲ್ಲೇ ಅವ್ರ ಜೊತೆಗೆ ಕೆಲಸ ಮಾಡಿರುವಂಥದ್ದು 2.5 ವರ್ಷ. ಸೊ ಅವರು ತುಂಬ ಸಪೋರ್ಟಿವ್ ಇದ್ದರು. ಮತ್ತು ಅಲ್ಲಿನ ಡ್ಯೂಟಿ ಡಾಕ್ಟರ್ಸ್, ಸ್ಟಾಫ್ ನರ್ಸ್ಗಳು ಎಲ್ಲ ಸಹ ನಮ್ಮ ಜೊತೆ ತುಂಬ ಕೋಪರೇಟಿವ್ ಇದ್ದರು. ಹಾಗಾಗಿ ಆ ಒಂದು ಏರಿಯಾ ನಿಜವಾಗ್ಲೂ ಡಿಫಿಕಲ್ಟ್ ಏರಿಯಾ. ನೀವು ಹೇಳಿದ್ರಿ ವೆರೈಟಿ ಕೇಸಸ್ಸು. ಮತ್ತು ನಾವು ಸ್ಟೂಡೆಂಟ್ ಇದ್ದವರು ಸಡನ್ ಆ ಫೀಲ್ಡಿಗೆ ಹೋದಾಗ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಇದೆ. ಯಾಕಂದರೆ ಸ್ಟೂಡೆಂಟ್ ಲೈಫಿಗೂ ಪ್ರೊಫೆಷನಲ್ ಲೈಫ್ ವ್ಯತ್ಯಾಸ ಇದೆ. ಸೊ ಆ ಎಲ್ಲ ಅಬ್ಸ್ಟೈಕಲ್ಸ್ನ ನನಗೆ ಸ್ಮೂತಾಗಿ ಹ್ಯಾಂಡಲ್ ಮಾಡಲಿಕ್ಕೆ ಅಲ್ಲಿನ ಡಾಕ್ಟರ್ಸ್ ಇರ್ಬೋದು, ಅಲ್ಲಿನ ಸ್ಟಾಫ್ಸ್ ಇರ್ಬೋದು, ನಮ್ಮ ಕೊಲೀಗ್ಸ್ ಎಲ್ಲ ತುಂಬ ಸಪೋರ್ಟಿವ್ ಇದ್ದರು. ಸೊ ಹಾಗೆ ನಾನು ಕ್ರಮೇಣ ಕಲ್ತದ್ದು. ಓಕೆ, ನಿಮಗೆ ಎಷ್ಟು ವರ್ಷದ ಅನುಭವ ಇದೆ? ಹಾಗೆ ನೀವು ಒಂದು ಅನುಭವಿಸಿದ್ದೀರಿ ಅಂದರೆ ಆ ಒಂದು ಪೇಷಂಟ್ಗಳನ್ನು ಹ್ಯಾಂಡಲ್ ಮಾಡುವಾಗ ಒಂದು ಮಾನಸಿಕಕ್ಕೆ, ಮನುಷ್ಯನ ಮಾನಸಿಕಕ್ಕೆ ನಿಜವಾದ ಕಾರಣ ಏನು? ಅಲ್ಲಿ ನಾವು ಮಾನಸಿಕ ಆರೋಗ್ಯದ ಬಗ್ಗೆ ಅಥವಾ ಮಾನಸಿಕ ಸಮಸ್ಯೆ ಬಗ್ಗೆ ಮಾತಾಡುವಾಗ ಒಬ್ಬ ವ್ಯಕ್ತಿಗೆ ನಿರ್ದಿಷ್ಟವಾಗಿ ಇದೇ ಕಾರಣಕ್ಕೆ ಸಮಸ್ಯೆಗಳು ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಕೆಲವೊಮ್ಮೆ ನಿಮಗೆ ಗೊತ್ತಿರ್ಬೋದು, ಸೈನ್ಸ್ ಪ್ರಕಾರ ನಮ್ಮ ಬ್ರೈನ್ ಕೆಮಿಕಲ್ಸಲ್ಲಿ ಆಗುವಂಥ ಇಂಬ್ಯಾಲೆನ್ಸಿಂದ ಸಹ ಕೆಲವೊಮ್ಮೆ ಪ್ರಾಬ್ಲಮ್ ಬರ್ತೀವಿ. ಮತ್ತು ನಿಮಗೆ ಗೊತ್ತು, ನಾವು ಒಬ್ಬ ವ್ಯಕ್ತಿ ಅಡಿಕ್ಷನ್ಗೆ ಹೋದಾಗ ಅಥವಾ ಬೇರೆ ಬೇರೆ ವ್ಯಸನಕ್ಕೆ ಬಿದ್ದಾಗ ಅವನಲ್ಲಿ ಸೈಕಲಾಜಿಕಲ್ ಮತ್ತು ಫಿಸಿಕಲ್ ಚೇಂಜಸ್ ಆಗಿ ಕ್ರಮೇಣ ಅವರಲ್ಲಿ ಸಹ ಮಾನಸಿಕ ಸಮಸ್ಯೆಗಳು ಬರ್ಬೋದು. ಮತ್ತು ಹುಟ್ಟಿನಿಂದ ಅಂದರೆ ನಮ್ಮ ತಾಯಿಯ ಹೊಟ್ಟೆಯಲ್ಲಿ ಇರಬೇಕಾದ್ರೆ ನಮ್ಮ ಬ್ರೈನಲ್ಲಿ ಆಗುವಂಥ ಡೆವಲಪ್ಮೆಂಟ್ಸಲ್ಲಿ ರಿಪೇರ್ ಆದಾಗ ಸಹ ಡೆವಲಪ್ಮೆಂಟ್ ಡಿಸಾರ್ಡರ್ಸ್ ಬರುತ್ತೆ. ಮತ್ತು ಕೆಲವೊಮ್ಮೆ ನಮ್ಮ ಲೈಫಲ್ಲಿ ಆಗುವಂಥ ಕೆಲವೊಂದು ಬದಲಾವಣೆ, ಲೈಫ್ ಚೇಂಜಸ್ ಅಥವಾ ಲೈಫ್ ಸ್ಟ್ರೆಸ್ಸಸ್ಸಿಂದ ಸಹ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿಗೆ ನಿರ್ದಿಷ್ಟ ಇದೇ ಕಾರಣಕ್ಕೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಕೆಲವೊಂದು ಕಾಯಿಲೆಗೆ ನಿರ್ದಿಷ್ಟ ಕಾರಣಗಳು ಇರ್ತದೆ. ಆದರೆ ಹೆಚ್ಚಾಗಿ ಇತ್ತಿನ ಜನಜೀವನ ನಾವು ನೋಡಿದಾಗ ನಮಗೆ ಹೆಚ್ಚಾಗಿ ಒತ್ತಡ, ಸಮಸ್ಯೆಗಳು, ಬಿಡುವಿಲ್ಲ, ನಮ್ಮ ಲೈಫ್ ಸ್ಟೈಲೇ ನಮಗೆ ಸ್ವಲ್ಪ ಸಮಸ್ಯೆಗೆ ಕಾರಣ ಆಗ್ಬೋದು. ಆ ಬಗ್ಗೆ ಹೇಳಬೇಕಂದ್ರೆ ನನ್ನ ಅನಿಸಿಕೆಯಲ್ಲಿ ಅವರು ಡಾಕ್ಟರ್ ಪ್ರಕಾಶ್ ತೋಳರ್ ಮಾತಾ ಆಸ್ಪತ್ರೆ ಅವರು ಇರ್ಬೋದು, ಇಲ್ಲಿ ಬಾಳಿಗ ಹಾಸ್ಪಿಟಲ್ ಇರುವಂಥ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಅವರು ಸಹ ತುಂಬ ಪುಸ್ತಕಗಳನ್ನ ಬರೆದಿದ್ದಾರೆ. PV ಭಂಡಾರಿ ಸರ್ ಅವರುಗಳೆಲ್ಲರ ಪುಸ್ತಕಗಳನ್ನ ಸಹ ನಾನು ಓದಿದ್ದೇನೆ. ಅವರಲ್ಲಿ ಹ್ಯಾಂಡಲ್ ಮಾಡಿದ ಕೇಸಸ್ನ ಅವರು ಕೊಡ್ತಾ ಇದ್ರು ಕಥೆ ರೂಪದಲ್ಲಿ ಅಥವಾ ಒಂದು ಮಾಹಿತಿ ರೂಪದಲ್ಲಿ. ಸೊ ಅವರೆಲ್ಲ ಇನ್ಫಾರ್ಮೇಷನ್ಸ್ಗಳು, ಬೇರೆ ಬೇರೆ ಪುಸ್ತಕಗಳು ಎಲ್ಲ ಸಹ ನನಗೆ ಹೆಲ್ಪ್ ಮಾಡಿದೆ. ಹಾಗಾಗಿ ನೀವು ಹೇಳಿದಾಗೆ ಆ ಫೀಲ್ಡ್ ತುಂಬ ದೊಡ್ಡದು, ಕಲೀಲಿಕ್ಕೆ ತುಂಬ ಇದೆ, ದಿನ ದಿನ ಹೊಸತನ ಇದೆ, ಇಂಟ್ರೆಸ್ಟಿಂಗ್ ಫೀಲ್ಡ್. ಬಟ್ ಒಂದು ಪ್ರಾಬ್ಲಮ್ಮು, ಅದರೊಳಗಡೆ ನಾವು ಹೋದ ನಂತರ ನಮಗೆ ಬೇರೆ ಫೀಲ್ಡ್ ಸಾಧ್ಯ ಇಲ್ಲ. ಯಾಕಂದರೆ ನಾನು 2017-19 ತನಕ ಅಲ್ಲಿದ್ದೆಲ್ಲ, ಆಗ ನನ್ನಲ್ಲಿ ಈ ಬರವಣಿಗೆ ಆಗಲಿ, ನಿರೂಪಣೆ ಥರದ್ದಾಗಲಿ ಅಥವಾ ಆ್ಯಕ್ಟಿಂಗ್ ಆಗಲಿ ಆ ಥರದ್ದು ಯಾವ ಸ್ಕಿಲ್ಸು ನನ್ನ ಒಳಗಡೆ ಇದ್ದದ್ದು ನನಗೆ ಗೊತ್ತಿರಲಿಲ್ಲ. ಬಿಕಾಸ್ ನಾನು ಆ ಫೀಲ್ಡ್ ಒಳಗಡೆನೆ ತುಂಬ ಹೋಗಿದ್ದೆ. ಈಗ ಅಲ್ಲಿನವರು ನನ್ನ ಹತ್ರ ಕೇಳ್ತಾರೆ, ನೀನಾಯ್ದು ಅಂತ. ಅಂದರೆ ಆ ಥರ ಇತ್ತು ಅನ್ನೋದು ನನಗೆ ಗೊತ್ತಾದದ್ದು ಈ ರೀತಿ ಇಷ್ಟು ಒಂದು ಶಾಕ್ ಆಗ್ತದೆ. ಅಂದರೆ ನನಗೆ ಒಂದು ಬ್ರೇಕ್ ಸಿಕ್ಕಿದ್ದು ಟೀಚಿಂಗಿಗೆ ಬಂದ ನಂತರ. ಓಕೆ, ಎಲ್ಲರೂ ಕೂಡ ನಾವು ಪರ್ಟಿಕ್ಯುಲರ್ ಆಗಿ ನಾನು ಕೂಡ ನಿಮ್ಮನ್ನು ಕಲಾವಿದೆಯಾಗಿ ನೋಡಿದ್ವಿ. ಆದರೆ ನಿಮ್ಮ ಮೂರ್ತಿ ಚಿಕ್ಕದ್ರಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ ಅಂದರೆ ಹೆವಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. ಅದರ ಜೊತೆ ವಿದ್ಯೆಯಲ್ಲೂ ಕೂಡ ನೀವು ಹುಷಾರಿದ್ದೀರಾ. ಇಷ್ಟನ್ನೆಲ್ಲ ನೀವು ನಿಮ್ಮ ಒಂದು ಪರ್ಸ್ನಲ್ ಲೈಫ್ ಬಗ್ಗೆ ಹೇಳಿದ ನಂತರ ಕಲಾವಿದೆಯಾಗಿ ನಿಮ್ಮ ಕಲಾಪಯಣದ ಬಗ್ಗೆ ಕೇಳಬೇಕಾದ್ರೆ ಯಾವುದೇ ಒಂದು ಆಗಬೇಕಾದ್ರೆ ಒಂದು ಹಿಟ್ ಅನ್ನೋದು ಇರ್ತದೆ. ಒಂದು ನಮ್ಮ ಯಾವುದೇ ಜನಗಳಿಗೆ ಕ್ಲಿಕ್ ಆದ ಕ್ಷಣ ನಮ್ಮನ್ನು ಹಿಡ್ಕೊಂಡಿರ್ತಾರೆ. ಸೊ ನೀವು ಯಾವ ಒಂದು ಪಾತ್ರವನ್ನು ಮಾಡಿ ಎಲ್ಲರಿಗೂ ಪರಿಚಯ ಆದದ್ದು, ಅದು ನಾಟಕವಾ ರೀಲ್ಸಲ್ಲಿಯಾ, ಯಾವುದು, ಹೇಗೆ? ಆ್ಯಕ್ಚುಲಿ ನನಗೆ ರೀಲ್ಸ್ ಇರೋ ಬಗ್ಗೆ ಗಂಧಗಳಿಗೆ ಗೊತ್ತಿಲ್ಲ. ಅದು ನಮ್ಮ ಸಹ ಕಲಾವಿದೆಯವರು, ನಿಮ್ಗೆ ಗೊತ್ತಿರ್ಬೋದು, ದೀಕ್ಷಾ ಸಂಭ್ರಮ್ ಅವರೆಲ್ಲ ಅದರಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ, ಅಂದ್ರೆ ಅವರಿಗೆ ಮಾಡಿ ಅನುಭವ ಇದೆ. ಸೊ ಅವ್ರ ಜೊತೆ ಸೇರಿ ಸಣ್ಣ ಪುಟ್ಟದ್ದು ಈಗ ನಾನು ಪ್ರಯತ್ನ ಪಡ್ತಿರುವಂಥದ್ದು. ಅದು ಬಿಟ್ಟರೆ ನನಗೆ ಗೊತ್ತಿರುವ ಹಾಗೆ ನಾನೀಗ ಆ್ಯಕ್ಟಿಂಗ್ ಮಾಡ್ತಾ ಇದ್ರು ನನ್ನದು ಬೌಂಡ್ರಿ ಸ್ವಲ್ಪ ಕಡಿಮೆ. ನನ್ನನ್ನು ಜಾಸ್ತಿ ಯಾರು ಗುರುತಿಸ್ತಾರೆ ಕೇಳಿದರೆ ಈ ರೈಟರ್ಸ್ ಗ್ರೂಪಿನವರು, ಬರವಣಿಗೆ ಮತ್ತು ನಮ್ಮ ಈ ಸಾಹಿತ್ಯ ವೇದಿಕೆಯವರು ಒಂದಿಷ್ಟು ಜನ ನನ್ನನ್ನು ಬೇಗ ಗುರುತಿಸ್ತಾರೆ. ಅದು ಬಿಟ್ಟು ಅದನ್ನು ಹೊರಗಿನ ಪ್ರಪಂಚ ನನಗೆ ಅಷ್ಟು ಕನೆಕ್ಟ್
ಆರ್ಟಿಸ್ಟ್ ಯಾರೂ ಇಲ್ಲ. ಹಾಗಾಗಿ ನನ್ನ ಪಾತ್ರಗಳು ಅನ್ನುವಂಥದ್ದು ನನ್ನ ಪ್ರಕಾರ ಇತ್ತೀಚೆಗೆ ಕೆಲವೊಬ್ಬರಿಗೆ ನಾನು ಆ್ಯಕ್ಟಿಂಗ್ ಮಾಡ್ತಿರೋ ಬಗ್ಗೆ ಗೊತ್ತಿರ್ಬೋದು. ಹಾಗಾಗಿ ಜನರ ಮನಸ್ಸಲ್ಲಿ ನನ್ನ ಯಾವ ಕ್ಯಾರೆಕ್ಟರ್ ಉಳ್ಕೊಂಡಿದೆ ನನಗೆ ಗೊತ್ತಿಲ್ಲ. ಆದರೆ ಒಂದಿಷ್ಟು ಪಾತ್ರ ನಾನು ಸ್ವತಃ ಎಂಜಾಯ್ ಮಾಡಿದೆ. ಮತ್ತು ಕೆಲವರು ಫೀಡ್ಬ್ಯಾಕ್ ಕೊಡುವಾಗ ಹಾಂ ಇದು ಚೆನ್ನಾಗಿ ಬಂದಿದೆ, ಒಳ್ಳೆ ಮಾಡಿದ್ದೀರಿ, ಆ ಥರದ್ದೊಂದು ಹೇಳ್ತಾರಲ್ಲ. ಸೊ ಅದು ನನಗೆ ಖುಷಿ ಕೊಟ್ಟಿದೆ. ಮತ್ತು ನೀವು ಕೇಳಿದ ಪ್ರಕಾರ ನನಗೆ ಒಮ್ಮೆಲೆ ಸಡನ್ ಒಂದು ನನ್ನ ಬಗ್ಗೆ ಒಂದು ಅಂದರೆ ಇವರು ಮಾಡ್ತಾರಾ, ಇವರಿಗೆ ಮಾಡಲಿಕ್ಕೆ ಸಾಧ್ಯವಿದೆ ಅನ್ನುವಂಥ ಕ್ವಶನ್ ಅರೈಸ್ ಆಗಿ ಇವರು ಮಾಡಿದ್ರಲ್ಲ ಅನ್ನುವಂಥದ್ದು ಒಂದು ಸಡನ್ ಜನರಿಗೆ ಸರ್ಪ್ರೈಸಿಂಗ್ ಆಗಿ ನಾನು ಯಾವಾಗ ಇಂಟ್ರಡ್ಯೂಸ್ ಆದ ಕೇಳಿದರೆ, ನಾನು ಕಳೆದ ವರ್ಷ ಇಲ್ಲೇ ಉಡುಪಿಯಲ್ಲೇ ಬಾಕಿಲ್ ದಿಪ್ಪಲು ನಾಟಕ ಆಗಿತ್ತು, ವೀರಮಾರುತಿ ವ್ಯಾಯಾಮ ಶಾಲೆ ತಾಂಗದ ಗಡಿ, ಅಲ್ಲಿನ ಒಂದು ವಾರ್ಷಿಕೋತ್ಸವಕ್ಕೆ ಮಾಡಿರುವಂಥದ್ದು. ನಿಮಗೆಲ್ಲ ಇಲ್ಲಿನ ಪರಿಚಯ ಇದೆ, ಸುರೇಶ್ ಶೆಟ್ಟಿ ಪಾಡಿಗರ್ ಸರ್ ಅವರು ಡೈರೆಕ್ಷನ್ ಕೊಟ್ಟಿರುವಂಥದ್ದು, ದಿನಕರ್ ಭಂಡಾರಿ ಸರ್ ಅವರ ಕಥೆ ಅದು ಬಾಕಿಲ್ ದಿಪ್ಪಲ್ಲಿ. ಅದು ನಾವು ಅಲ್ಲಿ ಶೋ ಮಾಡಿದ್ವಿ. ಇವನ್ ಅದರಲ್ಲಿ ನನ್ನ ಗಂಡನ ಜೊತೆಗೆ ನಾನು ಅವರ ಹೆಂಡತಿಯಾಗಿ ಪಾತ್ರ ಮಾಡಿರುವಂಥದ್ದು. ಸೊ ಅಲ್ಲಿ ನನಗೆ ನನ್ನ ಗಂಡನ ಫ್ರೆಂಡ್ಸ್ನವ್ರು ಇವರು ಮಾಡ್ಬೋದು ಆ ಥರ ಒಂದು ಹೇಳಿ ನನ್ನನ್ನು ಒಂದು ಕೊಟ್ಟರು. ಸೊ ಅದು ಒಂದು ಆ ಒಂದು ಕ್ಯಾರೆಕ್ಟರ್ ನನ್ನ ಒರಿಜಿನಲ್ ಕ್ಯಾರೆಕ್ಟರ್ ಅಲ್ಲ, ಸ್ವಲ್ಪ ರಫ್ ಆ್ಯಂಡ್ ಟಫ್ ಥರ. ಮತ್ತೆ ನನ್ನ ಸಹ ತುಳು, ನಾವು ಕುಂದಾಪುರದವರು, ಹಾಗೆ ನಮ್ಮ ತುಳು ಡಿಫ್ರೆಂಟ್ ಇದೆ. ಇಲ್ಲಿಗೆ ಬಂದು ನಾನು ಉಡುಪಿಗೆ ಬಂದು ಈಗ ಒಂದು 2 ವರ್ಷದ ನಂತರ ಕಲ್ತಿರುವಂಥ ಸ್ವಲ್ಪ. ಹಾಗಾಗಿ ಆ ಕ್ಯಾರೆಕ್ಟರ್ಗೆ ಅಷ್ಟೇ ತುಳು ಸಾಕಿತ್ತು, ಅಂದರೆ ಅಮೆರಿಕ ರಿಟರ್ನ್ ಕ್ಯಾರೆಕ್ಟರ್ ಥರ. ಸೊ ಆ ಥರ ಒಂದು ಮಿಕ್ಸರ್. ಮತ್ತು ಸಡನ್ಲಿ ಲಾಸ್ಟಲ್ಲಿ ನಾನು ಪ್ಯಾರಲಿಸಿಸ್ ಪೇಷಂಟ್ ಥರ ಆಗಿ ಸಡನ್ ನಾನು ಆ ದೈವದ ಕೊರಗಜನ ಕೃಪೆಯಿಂದ ಹೇಳುವಂಥದ್ದು, ಆ ಥರಲ್ಲಿ ಒಂದು ಸೀನು ನಿಜವಾಗ್ಲೂ ನನಗೆ, ನಾನು ರಿಯಲಿ ಹೇಳ್ತೇನೆ, ನನಗೆ ಅದು ಇಂಪಾಸಿಬಲ್ ಅಂತ ನನಗೆ ಅನಿಸಿತ್ತು. ಬಟ್ ಅದನ್ನು ನಾನು ಹೇಗೆ ಪ್ರೆಸೆಂಟ್ ಮಾಡಿದೆ ಗೊತ್ತಿಲ್ಲ, ಬಟ್ ಅದನ್ನು ಜನಗಳು ತುಂಬ ಇಷ್ಟಪಟ್ಟಿದ್ರು. ಸೊ ನನ್ನ ಗಂಡನೇ ಊರಲ್ಲಿ ನನಗೆ ಒಂದು ಸಣ್ಣ ಮಟ್ಟಿಗೆ ರೆಕಗ್ನಿಷನ್ ಕೊಟ್ಟಂಥದ್ದು ಆ ಕ್ಯಾರೆಕ್ಟರ್. ಹಾಗಾಗಿ ನಾನು ಸ್ವಲ್ಪ ಆ ಕ್ಯಾರೆಕ್ಟರ್ನ ನನಗೆ ಅನಿಸೋದು ಜನಗಳಿಗೆ ಸ್ವಲ್ಪ ಶಾಕ್ ಆದಂಥದ್ದು. ಮತ್ತು ನನ್ನ ಈಗಿನ ಕುಂದಗನ್ನಡದ ಪಯಣದಲ್ಲಿ ಬಹುಶಃ ಪ್ರತಿ ಪಾತ್ರಗಳು ನಾನು ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಜನಗಳು ಕ್ರಮೇಣ ಇಷ್ಟಪಡ್ಬೋದು, ತಗೊಳ್ಬೋದು ಅಂತ ನಂಬಿಕೆ ಇದೆ ನನಗೆ ಅಷ್ಟೇ. ಬಹಳಷ್ಟು ವಿಚಾರಗಳಿದೆ ಚರ್ಚೆ ಮಾಡಲಿಕ್ಕೆ ಹಾಗೂ ನಿಮ್ಮ ಜೊತೆ ಅನುಭವಗಳನ್ನು ಕೇಳಲಿಕ್ಕೆ ಒಂದು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ ತಗೊಳ್ಳುವಂತ. ಖಂಡಿತ. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆಯಲ್ಲಿ ಮಂಜುಳಾ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವ್ರು ಹೇಳಿದರು ತುಂಬಾ ಸೌಮ್ಯ ಸ್ವಭಾವದವರಂತ. ನಿಜವಾಗ್ಲೂ ಕೂಡ ಸೌಮ್ಯ ಸ್ವಭಾವದವರು. ಒಬ್ಬ ಉಪನ್ಯಾಸಕಿ ಆಗಿದ್ದುಕೊಂಡು ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವರ ಜೊತೆ ಇನ್ನಷ್ಟು ಮಾತನಾಡಲಿಕ್ಕಿದೆ. ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮ. ವಿರಾಮದ ನಂತರ ಮತ್ತೊಮ್ಮೆ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಂಜುಳಾ ಅವರಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸಿ ಅವರ ಅನುಭವಗಳನ್ನು ನಾವು ತಿಳ್ಕೊಳ್ಳುವ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮೇಡಮ್. ಹೇಳಿದ್ರಿ ನಾವು ನಮ್ಮ ಮನೆಯವರ ಜೊತೆ ನಾಟಕದಲ್ಲಿ ಪಾಠ ಮಾಡಿದ ನಂತರ ಖುಷಿ, ಮನೆಯಲ್ಲಿ ಯಾವ ರೀತಿ ಬೇಕಾದ್ರೂ ಇರ್ತೇವೆ, ಅದರೊಂದು ಕ್ಯಾರೆಕ್ಟರ್ ಕೊಟ್ಟಾಕ್ಷಣ ನಾವು ಅದಕ್ಕೆ ಮಾಡಬೇಕಲ್ಲ. ಹೇಗೆ ಅನಿಸಿತು ನಿಮ್ಮ ಗಂಡನ ಜೊತೆ ನೀವು ಒಂದು ಆ್ಯಕ್ಟಿಂಗ್ ಮಾಡಿ? ಅಂದರೆ ನನ್ನ ಗಂಡನ ಬಗ್ಗೆ ಹೇಳಿದ ನನಗೆ ಮದುವೆಯಾಗಿ 2 ವರ್ಷ ಆಯಿತು. ಅವರು ಮೂಲತಃ ಉಡುಪಿಯವರೇ, ನಾನು ಕುಂದಾಪುರದವಳು. ನಮ್ಮದು ಒಂದು ಆಲ್ರೆಡಿ ಕಲ್ಚರ್ ಲ್ಯಾಂಗ್ವೇಜಲ್ಲಿ ವ್ಯತ್ಯಾಸ ಇದೆ. ಬಟ್ ಸ್ಟಿಲ್ ಅವರು ಸಹ ರಂಗಭೂಮಿಯ ಅಂದರೆ ಅಶೋಕ್ ಕುಮಾರ್ ಗುಂಡಿಬೈಲ್ ಅಂತ. ಸೊ ಅವರು ಇದು ಕಲಾವಿದರೆ, ಅಂದರೆ ಒಂದು ಟೀಮ್ ಒಳಗಿನ ಕಲಾವಿದರಲ್ಲ, ಹವ್ಯಾಸಿ ಕಲಾವಿದರು. ಅವಕಾಶ ಸಿಕ್ಕಾಗ ಆಕ್ಟಿಂಗ್ ಮಾಡುವ, ಹೆಚ್ಚಾಗಿ ಹೀರೋ ರೋಲ್ ಮತ್ತೆ ವಿಲನ್ ರೋಲ್ಗಳನ್ನೇ ಮಾಡಿದವರು. ಹವ್ಯಾಸಿ ಕಲಾವಿದರು ನಿಜವಾಗಿ ಒಳ್ಳೆ ಮಾಡ್ತಾರೆ ಅವರು ಕೂಡ. ಹಾಗೆ ಅವರು ವಿಲನ್ ಹೀರೋ ರೋಲ್ಗಳನ್ನೇ ಮಾಡ್ಕೊಂಡು ಬಂದವರು. ಆ ಒಂದು ಕೆಟಗರಿಗೆ ಅವರ ಫಿಸಿಕ್ಸ್ ಸ್ಟ್ರಕ್ಚರ್ ಸಹ ಹಾಗೆ ಇದೆ ನೋಡ್ಲಿಕ್ಕೆ. ಅಂದ್ರೆ ಈ ಪರ್ಸನ್ ಈ ಕ್ಯಾರೆಕ್ಟರ್ಗೆ ಆಗಬಹುದು ಅನ್ನುವಂಥದ್ದು. ಹಾಗಾಗಿ ಅದರಿಂದ ಬೇರೆ ಕ್ಯಾರೆಕ್ಟರ್ ಅವ್ರು ಮಾಡಿದ್ದು ನನಗೆ ಸಹ ಗೊತ್ತಿಲ್ಲ. ಸಾಧಾರಣ 5 ರಿಂದ 6 ನಾಟಕ ಮಾಡಿದ್ದಾರೆ, ಇಲ್ಲಿ ತನಕ ಅಭಿನಯಿಸಿದ್ದಾರೆ, ಹವ್ಯಾಸಿ ಕಲಾವಿದರೆ. ಸೊ ಅವರಿಗೆ ಆ ಒಂದು ಫೀಲ್ಡ್ ನಾಲೆಜ್ ಇರೋದ್ರಿಂದ ಅಥವಾ ಬ್ಯಾಕ್ಗ್ರೌಂಡ್ ಗೊತ್ತಿರೋದ್ರಿಂದ, ಮತ್ತೆ ಅವರ ಜೊತೆ ಸಹ ಕಲಾವಿದರಿಗೆ ಹುಡುಗಿಯರು ಸಹ ಆಕ್ಟ್ ಮಾಡೋದ್ರಿಂದ ಅವರಿಗೆ ಒಂದು ಗೊತ್ತು, ಒಂದು ಹೆಣ್ಣು ಮಕ್ಕಳೊಂದು ಆ ಫೀಲ್ಡಿಗೆ ಬರುವುದು ಎಷ್ಟು ಕಷ್ಟ ಇರ್ತದೆ, ಅವರಿಗೆ ಒಂದು ಅವಕಾಶ ಕೊಟ್ಟರೆ ಹೇಗೆ, ಆ ಒಂದು ಅಭಿಪ್ರಾಯ ಅವರ ಮನಸ್ಸಲ್ಲಿದೆ. ಹಾಗಾಗಿ ಅವರು ನಾನು ಎಲ್ಲೂ ಸರಿ ಸ್ಟ್ರಿಕ್ಟ್ ಮಾಡಲಿಲ್ಲ. ನೀವು ಹೇಳಿದಾಗೆ ಗಂಡನ ಜೊತೆ ಆಕ್ಟ್ ಮಾಡೋದು ಅನ್ನುವಾಗ ಅದಿರ್ತದೆ, ಗಂಡನಿಗೆ ಅನಿಸ್ತದೆ ಶೇ ಬೇರೆ ಹೀರೋಯಿನ್ ಆಗಿದೆ ಅಥವಾ ಬೇರೆ ಹೆಂಡತಿ ಆಗಿದ್ರೆ ಶೇ ಒಳ್ಳೆ ಆಗ್ತದೆ. ಬಿಕಾಸ್ ಅದರಲ್ಲಿ ಜಾಸ್ತಿ ಟೈಮ್ ನೀವು ನೋಡಿರ್ಬೋದು, ಡಾರ್ಲಿಂಗ್ ಡಾರ್ಲಿಂಗ್ ಅನ್ನೋದು ಇದೆ, ಡೈಲಾಗ್ಸ್ ಇದೆ. ಸೊ ನನ್ನ ಗಂಡ ಹೇಳು ಶೇ ಅದು ನಿನ್ನನ್ನು ಬಿಟ್ಟು ಬೇರೆ ಯಾರಾದ್ರೂ ಹೆಂಡತಿ ಆಗಿದ್ರೆ ಅವರು ಆರಾಮ್ಸೆ ನಂಗೆ ಡಾರ್ಲಿಂಗ್ ಡಾರ್ಲಿಂಗ್ ಹೇಳ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಸೊ ಮತ್ತೆ ಕ್ರಮೇಣ ಆದ್ರೆ ಅವರು ಪ್ರಾಕ್ಟೀಸ್ ಮಾಡುವಾಗ ಸೀರಿಯಸ್ ಆಗಿರ್ತದೆ. ಸೊ ನಾನು ಸಹ ಅದೇ ಒಂದು ಮಟ್ಟದಲ್ಲಿ ಪ್ರಯತ್ನ ಪಟ್ಟೆ. ಅಂದ್ರೆ ನೀವು ಅವರು ಏನಾಗಿ ನಿಮ್ಗೆ ಟೀಚರ್ ಆಗಿ ಮಿನಿ ಹಾಗೆ ಮಾಡು ಮಾರೈತೆ ಹೀಗೆ ಮಾಡು ಮಾರೈತೆ ಈ ತರ ಮಾತಾಡೋದು ಏನಾದ್ರು ಇಲ್ಲ, ನಂಗೆ ಅವರು ಆ ಥರದ್ದು ಎಂಥದ್ದು ಹೇಳಿರ್ಲಿಲ್ಲ. ಆದ್ರೆ ಡೈರೆಕ್ಷನ್ ಅಲ್ಲಿ ಸರ್ ಹೇಳಿಕೊಡುವಾಗ ಚೇಂಜಸ್ ಹೇಳಿದ್ದಾರೆ. ಆದ್ರೆ ಇವರು ಹೇಳ್ತಾ ಇದ್ರು ನೀನು ಮಾಡ್ಬೋದು, ಅದನ್ನ ಮಾಡ್ಬೋದು, ಆ ಥರ ಅಂದ್ರೆ ಪಾಸಿಟಿವ್ ಆಗಿ ಒಂದು ಇದು ಮಾಡಿದ್ದಾರೆ, ಎನ್ಕರೇಜ್ ಮಾಡಿದ್ದಾರೆ. ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಒಳ್ಳೆದಾಗ್ತದೆ, ಚೆನ್ನಾಗಾಗ್ತಿತ್ತು. ಅಂದ್ರೆ ಆ ಟೀಮಲ್ಲಿ ನಂಗೆ ಒಂದು, ನಾನು ಆ ಊರಿಗೆ ಹೊಸಬಳು. ಇನ್ನೊಂದು ವಿಷಯ ನಾನು ಹೇಗೆ ಅಂದ್ರೆ, ನಾನು ಜನ ಟಿವಿಯಲ್ಲೇ ನೋಡಿರ್ಬೋದು, ಮೊಬೈಲ್ ನಾನು ನೋಡಿರ್ಬೋದು, ಆದರೆ ನನ್ನ ಅಕ್ಕಪಕ್ಕ ಅಂದ್ರೆ ನನ್ನ ತಾಯಿ ಮನೆ ಕಡೆ ಅಲ್ಲ, ನಮ್ಮದಂದ್ರೆ ಆ ನೇಟಿವ್ ನಂಗೆ
ಅಡ್ಜಸ್ಟ್ ಆಗಿದೆ. ಇಲ್ಲಿ ಹೇಗೆ ಅಂದರೆ ನಾನು ನಂದು ಕಾಲೇಜು, ನನ್ನದು ಕೆಲಸ, ಮನೆ ಮಾತ್ರ. ಅಕ್ಕಪಕ್ಕ ಸಹ ಅಷ್ಟು ನಾನು ಯಾರೊಟ್ಟಿಗೂ ತುಂಬ ಮಿಂಗಲ್ಲ, ಕರೆದ್ರೆ ಮಾತಾಡ್ತೇನೆ, ನಗಾಡಿಸ್ತೇನೆ ಅಷ್ಟೇ. ಹೋಗಿ ನಾನೇ ಮಾತಾಡುವಂಥದ್ದು ಇಲ್ಲ. ಮೇ ಬಿ ಅದು ನಾನೊಂದು ಸ್ಟಾರ್ಟಿಂಗಿಂದ ಅದೇ ಬೌಂಡ್ರಿ ಇಟ್ಕೊಂಡಕ್ಕೆ ಹಾಗೆ ಆಗಿರ್ಬೋದು. ಹಾಗಾಗಿ ಎಂತ ಆಯಿತು, ನನಗೆ ಫಸ್ಟ್ ಟೈಮ್ ನನಗೆ ಇಲ್ಲಿ ಒಂದು ತುಳು ನಾಟಕ ಮಾಡಲಿಕ್ಕೆ, ಒಂದು ಇಲ್ಲಿನ ತುಳು ಕಲಾವಿದ್ರ ಜೊತೆ ಬರೀಲಿಕ್ಕೆ ಕೊಟ್ಟರಲ್ಲ, ಸಡನ್ ನನಗೆ ಇದು ಫಸ್ಟ್ ಟೈಮ್. ಅಷ್ಟು ಜನ ಅವರ ಫ್ರೆಂಡ್ಸ್ ಇರ್ಬೋದು, ನಮ್ಮ ಲೋಕಲ್ ಕಲಾವಿದರೆಲ್ಲ ಪರಿಚಯ, ಸೊ ಅದರಲ್ಲೂ ಸಹ ಒಳ್ಳೊಳ್ಳೆ ಪ್ರಬುದ್ಧ ಕಲಾವಿದರು ಇದ್ದರು. ಸೊ ಫಸ್ಟ್ ಟೈಮ್ ನಂಗೆ ಒಂದು ಇಲ್ಲಿನ ಒಂದು ಒಡನಾಡಿಗಳು ಸಿಕ್ಕಿರುವಂಥದ್ದು. ಹಾಗಾಗಿ ಆ ಒಂದು ಪ್ರಾಕ್ಟೀಸ್ ನೀವು ಅನುಭವ ಹೇಳಿದ್ರಲ್ಲ, ಚೆನ್ನಾಗಿತ್ತು. ಓಕೆ, ತುಂಬಾ ನಾನು ಎಂಜಾಯ್ ಮಾಡಿದ್ದೇನೆ, ಖುಷಿ ಆಯ್ತು ಹಾಗಾದ್ರೆ. ಓಕೆ, ಈಗ ಒಂದು ನಿಮ್ಮದೊಂದು ವಿಶೇಷವಾಗಿ ಒಂದು ತಂಡ ಹೊರಗೆ ಬಂದಿದೆ ನಮ್ಮ ಕುಂದಾಪುರ ಕನ್ನಡ. ವಿಶೇಷವಾಗಿ 3 ಜನ ಸ್ತ್ರೀ ಶಕ್ತಿಗಳು ಅಂತ ಹೇಳ್ಬೋದು. ಗಜಲ್ ಕುತ್ರಿಯರು ಅನ್ನೋದು ಹೇಳಿ. ಗಜಲ್ ಕುತ್ರಿಯರಂತೂ ವಾಟ್ಸಪ್, ಇನ್ಸ್ಟಾಗ್ರಾಮ್ ಅದಲ್ಲೆಲ್ಲ ನೀವೇ. ಸೊ ಹೇಗೆ ಈ ಚೌತಿ ಎಲ್ಲ ಆಯಿತು, ಹೇಗೆ ರೆಸ್ಪಾನ್ಸ್ ಇದೆ? ಏನಾದರೂ ಕೊಟ್ಟರೆ ಕರ್ನಾಟಕ ನೀವು ಗಜಲ್ ಕುತ್ರೇರನ್ನು ಹೇಳುವಾಗ ನೀವು ಹೇಳಿದೆ 3 ಸ್ತ್ರೀ ಶಕ್ತಿ ಹೇಳಿ. ನನ್ನದು ಹೇಗಾಯ್ತಂದರೆ, ಇದು ಒಂದು ಮಾತಿದೆ, ಹೂವಿನ ಜೊತೆ ನಾರು ಸಹ ದೇವರ ಪಾದ ಸೇರ್ತದೆ ಅಂತ, ಅಂದರೆ ದೇವರಿಗೆ ಹಾಕ್ತಾರೆ ಅಂತ. ಸೊ ಇಲ್ಲಿಗ ಲಿಖಿತ ಶೆಟ್ಟಿ ಬೂದಡಿ ಮತ್ತು ದೀಕ್ಷಾ ಸಂಭ್ರಮ್ ಅವರು, ಅಥವಾ ನಮ್ಮ ಆ ಒಂದು ಕುಂದಾಪುರ ಕನ್ನಡ ನಾವು ಏನು ಬ್ಯಾಕ್ಗ್ರೌಂಡ್ ಮಾಡ್ಕೊಂಡಿದ್ದೀವಿ ಕಲಾವಿದರು, ಎಲ್ಲರಲ್ಲಿ ಸಹ ನಟನೆ ಬ್ಯಾಕ್ಗ್ರೌಂಡ್ ಇದ್ದವರು, ಅದ್ರ ಬಗ್ಗೆ ನಾಲೆಜ್ ಇದ್ದವರು, ಸ್ಟೇಜ್ ಶೋಗಳನ್ನ ಕೊಟ್ಟವರು. ಬಟ್ ನನ್ನೊಬ್ಬಳು ಹೊರತಾಗಿ, ಹಾಗಾಗಿ ಇಂಥ ಕಲಾವಿದ್ರ ಜೊತೆ ನಾನು ಸೇರಿ ಸ್ವಲ್ಪ ನಾನು ಕಲಿತು, ಮತ್ತೆ ಆ ಕಲಾವಿದರೊಟ್ಟಿಗೆ ನನ್ನನ್ನು ಒಂದು ಸಹ ಕಲಾವಿದಾಗಿ ತಗೊಂಡು ನಾವೊಂದು ಈಗ ಏನೋ ಒಂದು ಸಣ್ಣ ಮಟ್ಟದಲ್ಲಿ ಪ್ರಯತ್ನದಲ್ಲಿ ಹೋಗ್ತಾ ಇದ್ದೇವೆ. ಅದು ನೀವು ಹೇಳಿದಾಗೆ ತುಂಬ ಖುಷಿ ಇದೆ. ಒಂದು ಮತ್ತೆ ಜನಗಳು ಇತ್ತೀಚೆಗೆ ನಾವು ಹೊಸ ತಂಡವಾಗಿ ಹೊರ ಬರ್ತಿರೋದ್ರಿಂದ ಇನ್ನು ಕೆಲವರಿಗೆ ಸಮಯ ಬೇಕಾಗ್ಬೋದು ನಮ್ಮನ್ನು ತಗೊಳ್ಳಿಕ್ಕೆ, ಅಂದರೆ ಜನಗಳು ಒಮ್ಮೆಲೆ ಒಪ್ಪೋದಿಲ್ಲ. ಆದರೆ ವಿಡಿಯೋಸ್ ಥ್ರೂ, ಕ್ಲಿಪ್ಪಿಂಗ್ಸ್ ಥ್ರೂ ರೀಚಿಂಗ್ ಇದೆ. ನೀವು ಹೇಳಿದಾಗ ನಮಗೆ ಸಾಧಾರಣ 3-4 ಕಾರ್ಯಕ್ರಮಗಳು ಸಹ ಸಿಕ್ತು, ಒಂದು ಮಟ್ಟಿಗೆ ಪ್ರೋತ್ಸಾಹ ಇದೆ. ಬಟ್ ಗೊತ್ತಿಲ್ಲ ಇದು ಎಲ್ಲಿಂದ ಹೇಗೆ ಹೋಗ್ತದೆ ಅಂತ. ಆದರೆ ಸದ್ಯಕ್ಕೆ ಜನ ಒಂದು ಒಪ್ಕೊಂಡಿದ್ದಾರೆ, ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಒಂದಿಷ್ಟು ಜನ ಅವಕಾಶ ಸಹ ಕೊಡ್ತಾ ಇದ್ದಾರೆ. ಹಾಗಾಗಿ ಮುಂದಿನದು ಗೊತ್ತಿಲ್ಲ, ಸದ್ಯಕ್ಕೆ ನಾವು ಸಿಕ್ಕಿರೋ ಅವಕಾಶವನ್ನು ಖುಷಿ ಪಟ್ಟಿದ್ದೇವೆ. ಮತ್ತೊಮ್ಮೆ ನಿಮ್ಮ ತಂಡಕ್ಕೆ ಕಂಗ್ರಾಚುಲೇಷನ್ ಮತ್ತು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಮುಂದೆ ನೀವೊಂದು ಸೌಮ್ಯ ಸ್ವಭಾವದವರು, ಈಗಲೂ ನೋಡಿ. ಸೌಮ್ಯ ಅಂದ್ರೆ ನನಗೆ ಕೋಪ ಉಂಟು, ಅದು ಮನೆಯಲ್ಲಿ ಜಾಸ್ತಿ ಇತ್ತು, ಮದುವೆ ಆದ ಮೇಲೆ ಕಮ್ಮಿ ಆಯ್ತು. ರೀಸನ್ ಇದೆ, ಯಾಕಂದ್ರೆ ನಮ್ಗೆ ಒಂದು ತಲೆಗೆ ಬಂದು ಬಿಡ್ತದಲ್ಲ, ನಾವು ಮ್ಯಾರಿಡ್ ಅಂತ ಅಥವಾ ಒಂದು ಮ್ಯಾರಿಟಲ್ ಲೈಫ್ ಅನ್ನು ಬಂದಾಗ ಸ್ವಲ್ಪ ಹೀಗೆ ಇರಬೇಕು ಅನ್ನೋದು ಚೇಂಜ್ ಆಗ್ತದೆ. ಎಲ್ಲರೂ ಹೇಳ್ತಾರೆ, ನಮಗೂ ಕೂಡ ಗೊತ್ತಾಗ್ತಾರೆ, ಅಷ್ಟು ಮೆಲ್ಲ ಮೃದು ಸ್ವಭಾವದಲ್ಲಿ ಮಾತನಾಡ್ತೀರಾ. ಆದ್ರೆ ನಾಟಕ ಬಂದಾಕ್ಷಣ, ನಿಮ್ಮ ಕುಂದಾಪುರ ಕನ್ನಡ ಬಂದಾಕ್ಷಣ ಪಟ 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 ಅಂತ ಮಾತನಾಡ್ತೀರಾ. ಹೇಗೆ ಕಾಲೇಜಿಗೆ ಬರುವ ಕಾಲೇಜಲ್ಲಿ ಕೂಡ ಇಷ್ಟೇ ಸ್ಪೀಡ್ ಆಗಿ ಪಾಠ ಮಾಡ್ತೀರಾ? ಮಕ್ಕಳು ಹೇಗೆ ರೆಸ್ಪಾನ್ಸ್ ತಗೊಳ್ತಾರೆ, ನಿಮ್ಗೆ ಒಂದು ಕೊಡ್ತಾರೆ ರೆಸ್ಪಾನ್ಸ್? ನಂಗೆ ಗೊತ್ತಿರೋ ಹಾಗೆ ನನ್ನದೆಂತ ಆಯ್ತಂದ್ರೆ, ಒಂದು ಸಾಧಾರಣ ಲಾಸ್ಟ್ 2019ರಿಂದ ಟೀಚಿಂಗಲ್ಲಿ ಇದ್ದೇನೆ. ಆದರೆ ನಾನು ಈ ಫೀಲ್ಡ್ಗೆ ಎಂಟ್ರಿ ಆದದ್ದು 21ರ ನಂತರ ಅಲ್ಲ. ಸ್ವಲ್ಪ ನಾನು ಈ ಥರ ಅದರ್ ಆ್ಯಕ್ಟಿವಿಟೀಸ್, ಈ ಆ್ಯಕ್ಟಿಂಗ್ ಅಲ್ಲಿ ತನಕ ನೀವು ಹೇಳಿದಾಗೆ ಬರವಣಿಗೆ, ಬೇರೆ ಬೇರೆ ಕಡೆ ಕಾರ್ಯಕ್ರಮ ಕೊಡುವಂಥದ್ದು, ಅಂದರೆ ಸಂಪನ್ಮೂಲ ವ್ಯಕ್ತಿಯಾಗಿ ಅಥವಾ ವಾಯ್ಸ್ ಓವರ್ ಮಾಡುವಂಥದ್ದು, ಹರಾಟೆ, ಈ ರೀತಿ ಒಂದು ಏನೋ ಒಂದು ಇದರಲ್ಲಿದೆ. ಆ ಮಕ್ಕಳು ಆಗ ನನ್ನ ನೋಡೋ ದೃಷ್ಟಿ, ಒಬ್ಬರು ಉಪನ್ಯಾಸಕಿ, ಒಬ್ಬರು ಇಂಥ ಕಾರ್ಯಕ್ರಮ ಕೊಡೋರು. ಬಟ್ ಆ್ಯಕ್ಟಿಂಗ್ಗೆ ಬಂದ ನಂತರ ಮಕ್ಕಳು ಸ್ವಲ್ಪ ಮೇ ಬಿ ಇವಾಗಿನ ಜನ್ರೇಷನ್ ಅವರು ಇದನ್ನೆಲ್ಲ ಜಾಸ್ತಿ ಎಂಟರ್ಟೈನ್ಮೆಂಟ್ನ ಇಷ್ಟಪಡೋದ್ರಿಂದ ಈಗಲಿನ ಮಕ್ಕಳು ನನ್ನ ಜೊತೆ ವ್ಯವಹರಿಸೋ ರೀತಿ ಸ್ವಲ್ಪ ಬದಲಾವಣೆ. ಅಂದರೆ ಇವರು ಮೇಡಮ್ ಟಿ ವಿಯಲ್ಲಿ ಬರ್ತಾರೆ, ಅಥವಾ ಮೇಡಮ್ ಆ್ಯಕ್ಟಿಂಗ್ ಮಾಡ್ತಾರೆ, ಮೇಡಮ್ ಕಾಮಿಡಿ ವಿಡಿಯೋ ಮಾಡ್ತಾರೆ ಅಂತ ಆ ಥರ. ಸೊ ಮಕ್ಕಳು ನನ್ನ ಜೊತೆ ಇಂಟ್ರಾಕ್ಟ್ ಮಾಡೋ ರೀತಿ ಅಥವಾ ನನ್ನ ನೋಡೋ ರೀತಿ ಬದಲಾಗಿ, ನನ್ನ ಮೊದಲಿನ ಬ್ಯಾಚಿನ ಸ್ಟೂಡೆಂಟ್ ಮತ್ತು ಈಗ ನಾನು ಕರೆಂಟ್ ಹ್ಯಾಂಡಲ್ ಮಾಡೋ ಮಕ್ಕಳಲ್ಲಿ ತುಂಬ ವ್ಯತ್ಯಾಸ ಇದೆ. ಆ ಮಕ್ಕಳಿಗೆ ಈಗೀಗ ನಂಗೆ ಗೊತ್ತಾಗ್ತದೆ ಈ ಮೇಡಮ್ ಹೀಗೂ ಇದ್ದಾರಂತ. ಬಟ್ ಆ ಮಕ್ಕಳು ನನ್ನ ಜೊತೆ ಅದೇ ಒಂದು ಬೌಂಡ್ರಿಲಿ ಇದ್ದಾರೆ. ಈಗಲೇ ಮಕ್ಕಳು ಆಗಲಿಲ್ಲ, ಚೆನ್ನಾಗಿ ಅದ್ರ ಬಗ್ಗೆನೂ ಕೇಳ್ತಾರೆ, ಮೇಡಮ್ ಪ್ರೋಗ್ರಾಮ್ ಇತ್ತಾ, ಒಳ್ಳಾಯ್ತು ಮ್ಯಾಮ್, ಅದು ಖುಷಿ ಆಗ್ತದೆ. ಬಟ್ ಏನೇ ಇದ್ರೂ ನಾವು ಕಾಲೇಜು ಸ್ಟೂಡೆಂಟ್ಸ್ ಅಂತ ಬಂದಾಗ ಆ ಬೌಂಡ್ರಿ ಎಲ್ಲೂ ಕ್ರಾಸ್ ಆಗಲಿಲ್ಲ. ಅದ್ರ ಆಚೆಗೆ ಮಕ್ಕಳು ನಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ, ಅಂದರೆ ನಮ್ಮ ಎಂಟರ್ಟೈನ್ಮೆಂಟ್ನ ತಗೊಳ್ತಾರೆ, ನಮ್ಮ ಪ್ರೋಗ್ರಾಮ್ ಬಗ್ಗೆ ಫೀಡ್ಬ್ಯಾಕ್ ಕೊಡ್ತಾರೆ, ಚೆನ್ನಾಗಿ ಪಾಸಿಟಿವ್ ಆಗಿದ್ದಾರೆ. ಬಟ್ ನಾನು ಕ್ಲಾಸ್ ಸ್ಟಡೀಸ್ ಅಂತ ಬಂದಾಗ ಐ ಥಿಂಕ್ ನಾನು ತುಂಬ ಸ್ಟ್ರಿಕ್ಟ್ ಟೀಚರ್ ಅಂತ ನಾನು ಹೇಳೋದಿಲ್ಲ, ಅಂದರೆ ಕಂಟ್ರೋಲ್ ಮಾಡೋದು. ಬಿಕಾಸ್ ನಮ್ಮ ಸೋಷಿಯಲ್ ವರ್ಕ್ ಕೋರ್ಸೇ ಹಾಗೆ. ನಾವು ಬೇರೆಯವ್ರಿಗೆ ಏನಾದರೂ ಹೇಳೋದಾದರೆ ಅದನ್ನು ಅಷ್ಟೇ ಆರಾಮದಲ್ಲಿ ಹೇಳಿ ಅವರಿಂದ ನಾವು ಮಾಡಿಸುವಂಥದ್ದು. ನಮ್ಮ ಫೀಲ್ಡಲ್ಲೇ ಹಾಗೆ, ಜಾಗ ಇಲ್ಲ, ನಾವು ಅಷ್ಟು ಕೋಪ ಮಾಡೋದಿಲ್ಲ, ಮಕ್ಕಳಿಗೆ ಹರ್ಟ್ ಮಾಡಿ ಮಾತಾಡೋದಿಲ್ಲ, ಅಥವಾ ಮಕ್ಕಳನ್ನ ನಾವು ಡಿಗ್ರೇಡ್ ಮಾಡಿ ಮಾತಾಡೋದಿಲ್ಲ. ನಮ್ಮ ಕೋರ್ಸಲ್ಲಿ ನಮ್ಮ ಲೆಕ್ಚರ್ಸ್ನವರು ಹಾಗೆ ಇದ್ದರು. ನನ್ನ ಡಿಗ್ರಿ ಲೆಕ್ಚರ್ಸ್ ಇರ್ಬೋದು, ಪಿ ಯು ಅವ್ರು ಇರ್ಬೋದು, ಅಥವಾ ನನ್ನ ಡಬಲ್ ಡಿಗ್ರಿ ಲೆಕ್ಚರ್ಸ್ ಯಾರೇ ಇರ್ಬೋದು, ಅವರು ಹಾಗೆ ಇದ್ದರು. ಸೊ ಅವರಿಂದ ನಾವು ಕಲ್ತದ್ದಲ್ಲ, ಹಾಗೆ ನಾವು ನಮ್ಮ ಮಕ್ಕಳ ಜೊತೆ ಹಾಗೆ ಇದೆ. ಈವನ್ ನಾನು ವರ್ಕ್ ಮಾಡಿ ಎಲ್ಲ ಕಾಲೇಜಲ್ಲಿ ನನಗೆ ಸಿಕ್ಕಿರುವಂಥ ಎಲ್ಲ ಕೊಲೀಗ್ಸು ಸ್ಟೂಡೆಂಟ್ಸ್ ಜೊತೆ ಹಾಗೆ ಇದ್ದಾರೆ. ಸೊ ಕೊಲೀಗ್ಸ್ ಜೊತೆ ಇದ್ದದ್ದು, ನನ್ನ ಟೀಚರ್ಸ್ ನನ್ನ ಜೊತೆ ಇದ್ದದ್ದು ನೋಡಿ ಬಹುಶಃ ನಮ್ಮ ಅಲ್ಲಿ ಡಿಪಾರ್ಟ್ಮೆಂಟಲ್ಲಿ ಹಾಗೆ ಇಲ್ಲ. ಸೊ ನಾವು ಮಕ್ಕಳ ಜೊತೆ
ಇದೆ ನಮಗೆ ಸಹ ರಿಸ್ಟ್ರಿಕ್ಷನ್ಸ್ ರೂಲ್ಸ್ ಬೌಂಡ್ರೀಸ್ ಎಲ್ಲ ಇದೆ, ಬಟ್ ನಾವು ಯಾವುದಕ್ಕೂ ತುಂಬ ಇದು ಕಂಟ್ರೋಲ್ ಮಾಡಿ ಹಾರ್ಶ್ ಮಾಡಿ ಅಂತೂ ಮಾಡ್ತಾ ಇಲ್ಲ. ವೈಯಕ್ತಿಕವಾಗಿ ನಾನಂತೂ ಆಗಿಲ್ಲ, ಬಟ್ ಹೇಳೋದನ್ನ ಹೇಳ್ತೇನೆ, ಕೆಲವೊಮ್ಮೆ ಇಂಡೈರೆಕ್ಟ್ ಆಗಿ ಹೇಳ್ತೇನೆ, ಅದು ಸಾಕಾಗ್ತದೆ, ಅಲ್ಲಿಗೆ ಸಾಕು. ನಮ್ಗೆ ಮುಂದೆ ಬಯೋದಕ್ಕಿಂತ ಒಂದು ಸ್ಟೂಡೆಂಟ್ ಆಗಿ ಹೇಳಿದ್ರು, ನಮ್ಗೆ ಇಂಡೈರೆಕ್ಟ್ ಆಗಿ ಹೇಳಿದ್ರೆ ಅಪ್ಪಕ್ಕ ಆಗ್ತದೆ ಅಷ್ಟೇ ಸಾಕು. ಸಾಕು ಇಷ್ಟೇ ಒಂದು ಇವರು ನಮ್ಗೆ ಹೇಳಿದ್ರು. ಹೌದು, ಕ್ಲಾಸಲ್ಲಿ ಈಗೆಂತಾದ್ರು ಅವ್ರು ಮಾಡ್ತಿದ್ರು ಸಹ ಅದನ್ನ ಅಲ್ಲೇ ನಾನು ಇಂಡೈರೆಕ್ಟ್ ಆಗಿ ಹೇಳ್ತೇನೆ, ಅದು ಹಾಗೆ ತಾಗ್ತದೆ. ಬಟ್ ಎಷ್ಟೋ ಜನಕ್ಕೆ ಡೌಟ್ ಇದೆ, ಈ ಕೆಲವರು ಹೇಳು ನನ್ನ ಇದು ನೋಡಿ, ಅಂದರೆ ನನ್ನ ಹೈಟ್ ವೆಯ್ಟ್ ನೋಡಿ ಗೊತ್ತಿಲ್ಲ, ಮಕ್ಕಳು ಡಬಲ್ ಡಿಗ್ರಿ ಮಕ್ಕಳು ನೀನು ನೋಡಿ ಇರ್ತಾರ ಕ್ಲಾಸ್ ಕೇಳ್ತಾರ ಅಂತ. ಬಟ್ ಒಂದು ನಾವು ಯಾರನ್ನೇ ಹೈಟ್ ವೆಯ್ಟ್ ಆಗಲಿ ಅವರ ಕಲರ್ ನೋಡಿ ಅವರು ಟೀಚಿಂಗ್ ಮಾಡ್ಲಿಕ್ಕೆ ಏಬಲ್ ಅಥವಾ ಮಕ್ಕಳು ಅವ್ರು ನೋಡಿ ಹೆದರ್ತ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರ ಒಳಗಡೆ ಇರುವ ಪರ್ಸ್ನಾಲಿಟಿ, ಅವರ ಕಮ್ಯುನಿಕೇಷನ್ಸ್, ಅವರ ಹ್ಯಾಂಡ್ಲಿಂಗ್ ಸ್ಕಿಲ್ಸ್ ಮೇಲೆ. ಬಟ್ ನನಗೆ ಹೋದಲ್ಲೆಲ್ಲ ಪ್ಲಸ್ ಆದದ್ದು ಒಂದು ಪಾಯಿಂಟು, ಮಕ್ಕಳು ಇವರು ಕೌನ್ಸಿಲಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ ಅಂತ ತಿಳ್ಕೊಂಡ ನಂತರ ಆಟೋಮೆಟಿಕ್ ಮಕ್ಕಳೇ ಸ್ವಲ್ಪ ಸೈಲೆಂಟ್ ಆಗ್ತಾರೆ. ಬಿಕಾಸ್ ಇವರಲ್ಲಿ ನಮ್ಮದು ಹೇಳ್ತಾರೇನೋ ಮಕ್ಕಳ ಮನಸ್ಸಲ್ಲಿ ಇವರಿಗೆಲ್ಲ ಗೊತ್ತಾಗ್ತದೆ, ಮಕ್ಕಳ ಕಲ್ಪನೆ. ಆ ಮಕ್ಕಳು ಇವರು ಮೆಡಿಕಲ್ ಅಂಡ್ ಸೈಕೇಟ್ರಿ, ಇವರು ಕೌನ್ಸಿಲಿಂಗ್ ಬ್ಯಾಕ್ಗ್ರೌಂಡು, ತುಂಬ ಡೇಂಜರ್ ಇರ್ಬೋದು, ಇವ್ರ ಜೊತೆ ಜಾಸ್ತಿ ಇದು ಮಾಡುವಂಥ ಮಕ್ಕಳು ಆಬ್ವಿಯಸ್ಲಿ ಸೈಲೆಂಟ್ ಇರ್ತಾರೆ. ಮತ್ತು ನನಗೆ ಕಾಲೇಜಿಂದ ಇರ್ಬೋದು ಮಕ್ಕಳಿಂದ ಇದುವರೆಗೂ ಐ ಥಿಂಕ್ ನೆಗೆಟಿವ್ ಫೀಡ್ಬ್ಯಾಕ್ ಸಿಕ್ಕಿಲ್ಲ. ಸೊ ಐ ಹೋಪ್ ಮಕ್ಕಳು ನನ್ನ ಟೀಚಿಂಗ್ನ ನನ್ನ ಇದನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಳ್ತೇನೆ. ಹಾಗಾದ್ರೆ ಒಳ್ಳೆ ಉಪನ್ಯಾಸಕ್ಕೆ ಹಾಗೆ ಕೂಡ ಇದ್ದೀರಾ? ಐ ಥಿಂಕ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಐ ಥಿಂಕ್ ಅಲ್ಲ, ಎಲ್ಲ ವಿದ್ಯಾರ್ಥಿಗಳ ಹತ್ರ ಕೇಳಿದ್ರೆ ಹೇಳ್ಬೋದು, ಈಗ ಖುಷಿ ಆಗಿರ್ಬೋದು, ನಮ್ಮ ಲೆಕ್ಚರ್ ಒಬ್ರು ಕುತ್ಕೊಂಡಿದ್ದಾರೆ ಇಲ್ಲಿ ಒಂದು ಇರ್ಬೋದು, ಮಕ್ಕಳನ್ನ ತುಂಬಾ ಎಂಜಾಯ್ ಮಾಡಿ ಸಪೋರ್ಟ್ ಮಾಡ್ತಾರೆ. ಓಕೆ, ನೀವು ಹೇಳಿದಿರಿ ರಿಸೋರ್ಸ್ ಪರ್ಸನ್ ಆಗಿ ಹೋಗ್ತೀರಾ, ಸಂಪನ್ಮೂಲ ವ್ಯಕ್ತಿಯಾಗಿ. ಆ ಒಂದು ಯಾವ ವಿಚಾರ, ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಹೋಗ್ತೀರಾ? ಮಾನಸಿಕ ಆರೋಗ್ಯದ ನಂಗೆ ಆ ಥರ ಸಿಕ್ಕಿದ ಪ್ರಕಾರ 1-2 ಸೆಷನ್ ಈ ಕಾನ್ಸಂಟ್ರೇಷನ್ ಮತ್ತು ಮಕ್ಕಳ ಸ್ಟಡೀಸ್ ರಿಲೇಟೆಡ್ ಯಾವ ರೀತಿ ಟಿಪ್ಸ್ ಕೊಡ್ಬೋದು ಆ ಥರದ್ದು 1-2 ಸೆಷನ್ ಸಿಕ್ಕಿದೆ. ಅದು ಬಿಟ್ಟರೆ ನನಗೆ ಜಾಸ್ತಿ ಲೀಡರ್ಶಿಪ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಈ ರೀತಿಯ ಟಾಪಿಕ್ಕಿಗೆ ನನ್ನನ್ನು ಸ್ವಲ್ಪ ಕರಿತಾರೆ. ಹೆಚ್ಚಾಗಿ ನನಗೆ ಖುಷಿಯಾದಂದ್ರೆ ನಾನು ಕಲಿತ ಹಳೆ ಶಾಲೆಯಲ್ಲಿ, ಅಂದರೆ ನಾನು ಕಲಿತ ಪದವಿ ಕಾಲೇಜಲ್ಲಿ ಹಳೆ ವಿದ್ಯಾರ್ಥಿಯಾಗಿ ಅಂದರೆ ನೆಕ್ಸ್ಟ್ ಈಗ ಒಬ್ಬ ಲೆಕ್ಚರರ್ ಆಗಿ ಹೋದಂಥದ್ದು, ಅಥವಾ ನಾನು ಎಂತ ಹೇಳ್ತಾರೆ ಹಿಂದೆ ವರ್ಕ್ ಮಾಡಿ ಬಿಟ್ಟು ಬಂದಂಥ ಕಾಲೇಜಲ್ಲಿ ಅಲ್ಲಿ ಸಹ ಆ ಥರ, ಮತ್ತು ಕೆಲವು ಸಂಘ ಸಂಸ್ಥೆಯವರು ಈ ಥರ ನಾಯಕತ್ವ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ, ಮತ್ತು ಇದು ಕೆಲವೊಂದಿಷ್ಟು ಶೈಕ್ಷಣಿಕ ಹೆಲ್ಪ್ ಆಗುವಂಥ ವಿಚಾರಗಳನ್ನ ಕೊಟ್ಟಿರುವಂಥದ್ದು. ಹಾಗೆ ನನ್ನನ್ನು ಯಾಕೆ ಕರೀತಾರೆ ಗೊತ್ತಿಲ್ಲ, ಆದರೆ ಎಲ್ಲ ಸಹ ಕರೀತಾರೆ. ನೋಡಿ, ಯಾರು ಯಾವ ವ್ಯಕ್ತಿಗೆ ಒಂದು ಏನು ಹೇಳ್ತಾರೆ ಆ ಸ್ಥಾನಕ್ಕೆ ಅರ್ಹರಾಗಿರ್ತಾರೋ ಅವರನ್ನು ಮಾತ್ರ ಕರೀತಾರೆ. ನೀವು ನಿಮ್ಮನ್ನು ಹೊಗಳಿ ಕೊಡೋದಿಲ್ಲ. ಅದಕ್ಕೆ ನಾನು ಹೇಳಿದೆ, ನಮ್ಮೂರಿನ ಜಾಣಿಯಲ್ಲಿ ನಮ್ಮ ಪ್ರತಿಭೆಗಳು ಕೆಲವರಿಗೆ ಗೊತ್ತಿರೋದಿಲ್ಲ. ನೀವು ಹೇಳಿದ್ರಿ ನನ್ನದು ಕೆಲವರಿಗೆ ಗೊತ್ತಿಲ್ಲ ಅಂತ, ಆದರೆ ನೀವು ನಿಮ್ಮ ಪರಿಚಯ ನಮಗಿದೆ ಅಲ್ವಾ, ನಮಗೆ ಗೊತ್ತಿರೋದಿಲ್ಲ. ಕೆಲವೊಂದು ಸತಿ ಏನಾಗ್ತದೆ ಅಂದರೆ ನಮ್ಮ ಒಂದು ಉಡುಪಿ ಮಂಗಳೂರಿನವರ ಹಾಗೆ ಯಾರೇ ಗುರ್ತಿದ್ರು ಇವರನ್ನು ನೋಡಿದ್ರೆ ಆದರೆ ಮಾತನಾಡೋದು ಕಮ್ಮಿ ನಾವು. ಓಕೆ, ಮತ್ತೆ ನಾವು ನಗಾಡೋದು ಕೂಡ ಕಮ್ಮಿ ಅಂತ, ಅದು ಸ್ವಲ್ಪ ಜಾಸ್ತಿ ಬರ್ತದೆ. ನಮಗೆ ತುಂಬ ಕಾಮಿಡಿ ಬರ್ತದೆ, ಎಂಥ ಕಾಮಿಡಿ ಸಾಕಾಗೋದಿಲ್ಲ ಅಂತ ಹೇಳಿ. ನೀವು ಯಾವ ಕ್ಯಾರೆಕ್ಟರನ್ನು ತುಂಬ ಇಷ್ಟಪಟ್ಟು ಮಾಡ್ತೀರಾ? ಕಾಮಿಡಿ, ಸೀರಿಯಸ್, ಅವರು ಇನ್ಯಾವುದಾದ್ರೂ ಮಾಡ್ಲಿಕ್ಕೆ ಇಷ್ಟ ಇದ್ರೆ ಯಾವ ಕ್ಯಾರೆಕ್ಟರ್ ಮಾಡ್ಬೇಕಂತಿರ್ತೀರಾ? ನಾನು ಆ್ಯಕ್ಚುಲಿ ನಾನು ನಿಮ್ಗೆ ಹೇಳಿದೆ ನೋಡಿ, ನನಗೆ ಆ ತುಳು ನಾಟಕ ಸಿಗುವಾಗ ನನಗೆ ಅದ್ರಲ್ಲಿ ಸೀರಿಯಸ್ ರೋಲ್ ಸಿಕ್ತು. ಆ ಟೈಮಲ್ಲಿ ಸ್ವಲ್ಪ ನಾನೀಗ ಕಾಮಿಡಿ ಝೋನಲ್ಲಿ ಹೋಗ್ತಾ ಇದ್ದೆ ಕುಂದಾಪ್ರಕರಣ ಇದರಲ್ಲಿ. ನಾನು ಆವಾಗ ಹೇಳ್ತಿದ್ದೆ ನನಗೆ ಈ ಸೀರಿಯಸ್ ಕ್ಯಾರೆಕ್ಟರ್ ಯಾಕೆ ನನಗೆ ಕಾಮಿಡಿ ಕ್ಯಾರೆಕ್ಟರ್ ಕೊಡಿ ಅಂತ. ಅಂದರೆ ನಾನು ಬೇಸಿಕ್ಲಿ ಹೇಗೆ ಅಂದರೆ ನಾನು ಸ್ವಲ್ಪ ಹೀಗೆ ಎಂಥಾದ್ರೂ ತಮಾಷೆ ಮಾಡ್ಕೊಂಡು ಎಂಥಾದ್ರೂ ಮಾಡ್ಕೊಂಡೇ ಇರುವಂಥದ್ದು, ಕ್ಯಾಶುವಲ್ ಆಗಿ ಮಾತಾಡಿಕೊಂಡು ಫನ್ ಮಾಡ್ಕೊಂಡಿರುವಂಥದ್ದು. ಸೊ ನನಗೆ ಅನಿಸೋದು, ನಾನು ಆವಾಗ ಅನಿಸೋದು ಆ ಸೀರಿಯಸ್ ಕ್ಯಾರೆಕ್ಟರ್ ಕೊಟ್ಟಾಗ ಅಷ್ಟೇ ನಾನು ಕಾಮಿಡಿ ಮಾಡ್ಬೋದಿತ್ತು ಅಂತ. ಬಟ್ ಸೀರಿಯಸ್ಲಿ ಕಾಮಿಡಿ ಕ್ಯಾರೆಕ್ಟರ್ ನಿಜವಾಗ್ಲೂ ಅದು ಹೇಳಿದಷ್ಟು ಈಸಿ ಇಲ್ಲ, ಅದು ತುಂಬ ಟಫೆಸ್ಟ್ ರೋಲ್ ಅಂತ ಅನಿಸ್ತದೆ. ಬಟ್ ಯಾವ ಪಾತ್ರ ಆದರೂ ಕಲೀಲಿಕ್ಕೆ ಇರ್ತದೆ. ಬಟ್ ನನಗೆ ಟಿಪಿಕಲ್ ಇದೆ ಅಂತ ಇಲ್ಲ, ಎಲ್ಲವನ್ನ ಮಾಡಬೇಕು ಅನ್ನೋಂಥ ಆಸಕ್ತಿ ಇದೆ. ಬಟ್ ನನಗೆ ವೈಯಕ್ತಿಕವಾಗಿ ಇನ್ನು ತುಂಬ ಕಲಿಬೇಕು ಇದರಲ್ಲಿ, ಯಾಕಂದರೆ ಈ ಫೀಲ್ಡ್ ಅನ್ನೋಂಥದ್ದು ತುಂಬ ಕಲೀಲಿಕ್ಕೆ ತುಂಬ ಇರುವಂಥದ್ದು. ಹಾಗಾಗಿ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಯಾವ ಪಾತ್ರ ಸಿಗ್ತದೆ, ಎಲ್ಲ ಪಾತ್ರದಲ್ಲಿ ಏನೆಲ್ಲ ಹಿಂಟ್ ಸಿಗ್ತದೆ ಎಲ್ಲ ಸಹ ಟಿಪ್ಸ್ ತಗೊಂಡು ಕಲಿಬೇಕಂತ. ಕಲಿಸುವುದು ಈಸಿಯಾ, ಕಲಿಯುವುದು ಈಸಿಯಾ? ಇಲ್ಲ, ನನ್ನ ಪ್ರಕಾರ ಈಗ ಪಾಠದ ವಿಚಾರಕ್ಕೆ ಬಂದಾಗ ಸಹ ನಾವು ಮಕ್ಕಳ ಮನಸ್ಥಿತಿ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ. ಹಾಗಾಗಿ ಅಲ್ಲಿ ಸಹ ನಾನು ಅದನ್ನ ಈಸಿ ಅಂತ ಹೇಳುವುದಿಲ್ಲ. ಆದರೆ ಈ ನಟನೆ ಈ ಥರ ಫೀಲ್ಡಿಗೆ ಬಂದಾಗ ಇದು ಸಹ ಈಸಿ ಅಂತ ಹೇಳೋದಿಲ್ಲ. ಎರಡು ಕಲಿಸೋರಿಗೂ ಸಹ ಅಷ್ಟೇ ಕಷ್ಟ ಇದೆ, ಕಲಿಯೋರಿಗೂ ಸಹ ಅಂದರೆ ಅವ್ರು ಎಫರ್ಟ್ ಹಾಕಬೇಕಾಗತ್ತೆ. ಹಾಗಾಗಿ ಎರಡು ಪ್ರಕ್ರಿಯೆಯೂ ನನ್ನ ಪ್ರಕಾರ ಸುಲಭ ಅಲ್ಲ. ಆದರೆ ನಮಗೆ ಬೈ ಪ್ರಾಕ್ಟೀಸ್, ಬೈ ಟೈಮ್, ಬೈ ಎಫರ್ಟ್ ಎಲ್ಲವೂ ಸುಲಭ ಆಗ್ಬೋದು. ಓಕೆ, ಕೊನೆಯದಾಗಿ ಕಲಾವಿದೆ ಆಗಿರಬಹುದು ಒಬ್ಬರು ನಮ್ಮ ಮಂಜುಳಾ ಇವತ್ತಿನ ನಮ್ಮೂರ ಜಾಣಿನ ಅತಿಥಿಯಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ನಾನು ವೀಕ್ಷಕರಿಗೆ ಇದೆ, ನೀವು ಹೇಳಿದೆ ಈ ಥರ ಏನು ಹೇಳ್ತೀರಿ ಕೇಳಿದಾಗ ನನಗೆ ಲಾಸ್ಟಿಗೆ ಕ್ವಶನ್ ಉಳಿಯುವಂಥದ್ದು. ಬಟ್ ನಾನು ಒಂದಂತೂ ಹೇಳಬಲ್ಲೆ, ಈಗ ನನ್ನ ಅಮ್ಮನ ವಿಚಾರಕ್ಕೆ ಬಂದಾಗ ಕಮಲ್ ಅವರಿಗೆ ಒಂದು ಸಮ್ ಸಾರ್ಟ್ ಸುಮಾರು ವರ್ಷದಿಂದ ಎಂತ ಹೇಳ್ತಾರೆ ಇದು ಸಿಂಗಲ್ ಪೇರೆಂಟ್ ಆಗಿ ನನ್ನನ್ನು ನೋಡ್ಕೊಂಡಿದ್ದೆ. ಹಾಗೆ ಮತ್ತು ನನ್ನ ಎಜುಕೇಷನ್ ಇರ್ಬೋದು, ಬೇರೆ ಬೇರೆ ವಿಚಾರ ನನಗೆ ತುಂಬ ಜನ ಸಹಾಯ ಸಹ ಹೆಲ್ಪ್ ಮಾಡಿದ್ದಾರೆ. ಸೊ ಎಲ್ಲ ಪರ್ಸನ್ ಹೆಸರು ಒಮ್ಮೆಲೆ ನನಗೆ ಹೇಳಲಿಕ್ಕೆ ಆಗದಿದ್ರು. ಸೊ ನಾನಿವತ್ತು ಏನೋ ಒಂದು ಬರ್ತಾ ಇದ್ದೀನಿ ಅನ್ನುವಾಗ ಇದು ನಾನು ಹೀಗೆ ಹಾರ್ಕೊಂಡು ಬಂದದ್ದಲ್ಲ.
ಸೊ ಸ್ಟೆಪ್ ಆ ಸ್ಟೆಪ್ಪಲ್ಲಿ ತುಂಬ ಜನ ನನಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಅವರೆಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಮದುವೆ ಆದ್ಮೇಲೆ ಖಂಡಿತ ಅದರಲ್ಲಿ ನನ್ನ ಹಸ್ಬೆಂಡಿಗೆ ಅಥವಾ ನನ್ನ ಹಸ್ಬೆಂಡ್ ರಿಲೇಷನ್ಸ್ಗೆ ಅಥವಾ ಅವರ ಫ್ಯಾಮಿಲಿಗೆ, ನನ್ನ ಫ್ಯಾಮಿಲಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಒಬ್ಬರು ನಾನು ಕೆಲವೊಂದು ಕಡೆ ಕೇಳಿದೆ, ನಾವು ಬೆಳೀತಾ ಹೋದಾಗ ಒಂದು ನಮಗೆ ಹೆಲ್ಪ್ ಮಾಡಿದವ್ರನ್ನ ಮರಿಬಾರ್ದು, ಇನ್ನೊಂದು ನಮ್ಮಿಂದ ಎಷ್ಟು ಜನಕ್ಕೆ ಸಾಧ್ಯ ಅಷ್ಟು ಜನಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಆ ವಿಷಯಕ್ಕೆ ಬಂದಾಗ ಸ್ವಲ್ಪ ದಿನಗಳ ಹಿಂದೆ ಇದೇ ವೇದಿಕೆಯಲ್ಲಿ ದೀಕ್ಷಾ ಸಂಭ್ರಮ ಅವರು ನೀವು ಇಂಟ್ರಡ್ಯೂಸ್ ಮಾಡಿದ್ರಿ, ಅಂದರೆ ಅವರ ಒಂದು ಪ್ರತಿಭೆಯನ್ನು ಅಥವಾ ಅವರ ಬಗ್ಗೆ ಒಂದು ಪರಿಚಯ. ಆಮೇಲೆ ನೀವು ಅವ್ರ ಹತ್ರ ಬೇರೆ ಪ್ರತಿಭೆಗಳನ್ನ ನೀವು ಹುಡುಕ್ಲಿಕ್ಕೆ ಶುರು ಮಾಡಿದ್ರೆ, ಆಗ ಅವರು ನನ್ನನ್ನೊಂದು ಇಲ್ಲಿ ಕರೆಸಿದ್ದಾರೆ. ಹಾಗಾಗಿ ಈ ಕ್ಷಣಕ್ಕೆ ಅವರಿಗೆ ಧನ್ಯವಾದ. ಮತ್ತು ಈ ನನ್ನ ಬೆಳವಣಿಗೆಯಲ್ಲಿ ನನಗೆ ಯಾರೆಲ್ಲ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಪ್ರೋತ್ಸಾಹ ಕೊಟ್ಟರು ಅವರಿಗೆ, ಆ್ಯಂಡ್ ಮುಖ್ಯವಾಗಿ ನನ್ನ ಅಮ್ಮನಿಗೆ ಮತ್ತು ನನ್ನ ಎಲ್ಲ ದೊಡ್ಡಮ್ಮನ ನನ್ನ ಕುಟುಂಬಕ್ಕೆ ಹಾಗೆ ನನ್ನ ಗಂಡನಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನೂ ಸಹ ಲೈಫಲ್ಲಿ ಕೆಲವೊಂದು ನನ್ನದೇ ವೈಯಕ್ತಿಕ ಗೋಲ್ ಉಂಟು, ಗೊತ್ತಿಲ್ಲ ಅದು ಯಾವುದು ನೆರವೇರುತ್ತಂತ. ಆದರೆ ನಾವು ಸಹ ಬೆಳೀತಾ ಇರಬೇಕು, ಇನ್ನೊಬ್ಬರು ಸಹ ಬೆಳೆಸ್ತಾ ಹೋಗಬೇಕು. ಅವಕಾಶ ಸಿಕ್ಕಿದ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಅಷ್ಟೇ. ಒಳ್ಳೆ ಸಂದೇಶ ಹಾಗಾದ್ರೆ. ಓಕೆ, ನಿಮ್ಮ ಮುಂದಿನ ಗುರಿ ಏನಿದೆ ಅದಕ್ಕೆ ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ವೀಕ್ಷಕರು ಹಾಗೂ ಸ್ಪಂದನ ಪರವಾಗಿ ನಾನು ಆಶಿಸ್ತೇನೆ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬಾನೇ ಥ್ಯಾಂಕ್ಸ್. ಹಾಗೆ ನಿಮ್ಮ ಅನುಭವಗಳನ್ನು ಕೇಳಿ ತುಂಬಾನೇ ಖುಷಿ. ನಿಮಗೆ ಸಹ ಇಷ್ಟೊತ್ತು ನನ್ನನ್ನು ಮಾತಾಡಿಸೋದಕ್ಕೆ, ಹಾಗೆ ನಿಮ್ಮ ಒಂದು ಸ್ಪಂದನ ಟಿವಿಗೆ ಸಹ ನನ್ನ ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆಯ ಅತಿಥಿ ಮಂಜುಳಾ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರು. ಹಾಗೆಯೇ ಒಬ್ಬ ಉಪನ್ಯಾಸಕ್ಕೆ ಆಗಿತ್ತುಕೊಂಡು ಅದರ ಜೊತೆಗೆ ಅವ್ರು ಯಾವುದೆಲ್ಲ ಕೆಲಸ ಮಾಡ್ತಾ ಇದ್ರು, ಹಾಗೆ ಕಲಾವಿದರ ಜೀವನ ಯಾವ ರೀತಿ ಇದೆ ಹಾಗೂ ಕಲಾವಿದೆಯಾಗಿ ಇನ್ನೇನೆಲ್ಲ ಕಲಿತಾ ಇದ್ದಾರೆ ಅನ್ನೋದನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಮುಂದಿನ ವಾರ ಮತ್ತೊಂದು ಸಾಧಕಿ ಜೊತೆಗೆ ನಾನು ಕೃತಿ ಮೂಡಬಿಟ್ಟು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ.